ನಾವು ಎಲ್ಲರನ್ನು ಸಮಾನತೆ ಇಟ್ಟು ಹೋದರೆ ನಮಗೆ ಏನು ಸಮಸ್ಯೆ ಬರೋದಿಲ್ಲ. ನಾವು ಮುಂದೆ ಬರಲಿಕ್ಕೆ ಖಂಡಿತ ಒಂದು ದಾರಿ ಇರ್ತದೆ. ನಮಗೆ ಏನು ಈ ಹಿರಿಯರನ್ನು ಕೂಡ ನಾವು ಮುಂದೆ ಇಟ್ಟು ಹೋದರೆ ನಮಗೆ ಫಲ ಸಿಗ್ತದೆ. ಸರ್, ಶ್ರೀಮತಿಯವರಿಗೆ ಉನ್ನತ ಶಿಕ್ಷಣ ಕೊಟ್ಟಿದ್ದೀರಿ. ನಿಜವಾಗಿ ನಾವು ಮಹಿಳಾ ಸಬಲೀಕರಣ ಅಂತ ಹೇಳ್ತೇವೆ. ಈ ತಿಂಗಳು ನಮ್ಮದು ವಿಶ್ವ ಮಹಿಳಾ ದಿನಾಚರಣೆ ಮಾಸಾಚರಣೆ. ಮನೆಯಲ್ಲಿ ಲಿಂಗ ತಾರತಮ್ಯ, ಮಹಿಳಾ ಸಬಲೀಕರಣ ಎಲ್ಲ ತತ್ವ, ಭಾಷಣ, ಘೋಷಣೆ ಎಲ್ಲ ಆಗ್ತಾ ಉಂಟು. ಹೆಚ್ಚಿನ ಮನೆಗಳಲ್ಲಿ ಒಂದು ಹೆಣ್ಣು ಗಂಡು ವ್ಯತ್ಯಾಸ ಇದ್ದೇ ಇರುತ್ತೆ. ನಿಮ್ಮ ಮನೆ ಆ ವ್ಯತ್ಯಾಸ ಇಲ್ಲ, ಸಮಾನವಾಗಿದ್ದೀರಿ. ಹಾಗೆ ನಾವಿಬ್ಬರು, ನಮಗಿಬ್ಬರೇ ಮಕ್ಕಳು ಅಂತ, ಇಬ್ಬರು ಮಕ್ಕಳು ನಿಮಗೆ. ಆ ಮಕ್ಕಳು ಹೇಗೆ, ಏನು ಮಾಡ್ತಾರೆ, ಏನು ಓದ್ತಾರೆ, ಹೇಗಿದ್ದಾರೆ ಮಕ್ಕಳು? ನನಗೊಂದು ಭಾಳ ಆಸೆ ಇತ್ತು. ನನಗೆ ನಾನು ಕಲಿಯಲಿಲ್ಲ, ಆದರೂ ಮಕ್ಕಳನ್ನಾದರೂ ಓದಿಸಬೇಕು ಅಂತ ನನಗೆ ಭಾಳ ಆಸೆ ಇತ್ತು. ನಮ್ಮ ಫ್ಯಾಮಿಲಿಯಲ್ಲಿ ಡಾಕ್ಟರ್ ಅಂತ ಯಾರೂ ಇರಲಿಲ್ಲ, ಇಲ್ಲ ಈಗಲೂ ಕೂಡ ಇಲ್ಲ, ಯಾರೂ ಇಲ್ಲ. ನಾನು ನನ್ನ ಜೀವನದಲ್ಲಿ ಇಡೀ ಫ್ಯಾಮಿಲಿಯಲ್ಲಿ ಕಮ್ಮಿ ಕಲಿತಂದರೆ ನಾನೊಬ್ಬನೇ. ಇಡೀ ಫ್ಯಾಮಿಲಿಯಲ್ಲಿ ನನ್ನಷ್ಟು ಕಮ್ಮಿ ಯಾರು ಕಲಿಯಿಲ್ಲ. ಆದರೆ ನನಗೊಂದು ಭಾಳ ಆಸೆ ಇತ್ತು, ಕಮ್ಮಿ ಕಲಿತಂದ್ರೆ. ಈಗ ಟಾಪಲ್ಲಿ ಇರೋದು ಹೈಯೆಸ್ಟ್ ಕಲಿತಂದ್ರೆ ನನ್ನ ಹೆಂಡತಿ ಬಿಟ್ಟರೆ ನನ್ನ ಮಗಳು. ಡಾಕ್ಟರ್ಗಳಿಲ್ಲ, ಬೇರೆ ಯಾರು ಕಲಿಯಿಲ್ಲ. ಟಾಪಲ್ಲಿ ಇರೋದು ಅವರೇ. ಹೆಂಡತಿಯಲ್ಲಿ, ಹೆಂಗಸರಲ್ಲಿ ಹೆಂಡತಿಯಲ್ಲಿ ಕಲಿತದ್ದು ನನ್ನ ಇಡೀ ಫ್ಯಾಮಿಲಿಯಲ್ಲಿ ಅವರೇ. ಮತ್ತೆ ಎಲ್ಲ ವಹಿವಾಟಲ್ಲಿ ಕೂಡ ಯಾವ ನಿಮ್ಮ ಸಂಪಾದನೆ ಆಗಲಿ ಎಲ್ಲ ವಿಷಯದಲ್ಲಿ ಆಗಲಿಲ್ಲ, ಟಾಪಲ್ಲಿ ಇರೋದು ನಾವೇ. ಈಗ ಇಡೀ ಫ್ಯಾಮಿಲಿಯಲ್ಲಿ ಟಾಪಲ್ಲಿ ಇದ್ದೇವೆ. ಆದ ಕಾರಣ ಎಲ್ಲರಿಗೆ ನಾವು ಕಾಣದವರು ಕೂಡ ಈಗಲೂ ಕೂಡ ಎಲ್ಲರೂ ಫೋನ್ ಮಾಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಮತ್ತೆ ನನಗೆ ಮಗಳದ್ದು ಕಲಿಬೇಕು ಅಂತ ಭಾರಿ ಆಸೆ. ನಾನು ಹೇಳಿದೆ, ನೋಡಪ್ಪ ಏನಾದ್ರು ಕಲಿ. ಮತ್ತೆ ಅವರು ಹೇಳಿದ್ದು, ನಾನು PUC ಆಯಿತು, ನಾನು ಇಂಜಿನಿಯರಿಂಗ್ ಮಾಡಿ ಏನಾದ್ರು ಆಗೋದನ್ನು ನೋಡು ಅಂತ ಹೇಳಿದೆ. ಇಲ್ಲ, ನಾನು ಡಾಕ್ಟರ್ ಕಲಿತೇನೆ ಅಂತ ಹೇಳಿ ನಾನು ಕಲಿತೇನೆ ಅಂತ ಡಾಕ್ಟರ್ ಕಲಿಲಿಕ್ಕೆ ಭಾರಿ ಒತ್ತಾಯ ಮಾಡಿದ್ದು. ಅವರು ಇದು ಮಾಡಲಿಲ್ಲ, MD ಇದು ಮಾಡಲಿಲ್ಲ ಅಂತ BDS ಮಾಡ್ಲಿಕ್ಕೆ ಹೋಗ್ತಾರೆ. ನಾನು BDS ಮಾಡ್ತೇನೆ ಅಪ್ಪ ಅಂತ ಹೇಳಿದೆ. ಈಗ BDS ಆಯಿತು, 4 ವರ್ಷ ಕಲ್ತಲು. ಅವಳು ಕಲ್ತರು ಕೂಡ ಅವಳು ನೋಡಿ, ಈಗ ಮಕ್ಕಳು ನಾವು ಹೇಗಿಟ್ಟುಕೊಂಡಿದ್ದೇವೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದು 6 ಗಂಟೆಗೆ ಎದ್ದು ಅವಳು ಈಗ ಅಷ್ಟು ಕಲಿತಾ ಇದ್ದಾಳೆ. ಅವಳಿಗೆ ಕಷ್ಟದ ವಿಷಯ ಗೊತ್ತಿರಲಿಲ್ಲ, ಎಲ್ಲ ನಾವು ನೋಡ್ತಾ ಇದ್ದೇವೆ ಈಗಲೂ ಕೂಡ. ಆದರೂ ಕೂಡ 6 ಗಂಟೆಗೆ ಎದ್ದು, ಅಪ್ಪ ನಾನು ಏನು ಮಾಡಿದ್ಗಪ್ಪ, ಅಲ್ಲಿ ಸ್ವಲ್ಪ ತುಂಬ ಹೋಳಿಗೆ ಆರ್ಡರ್ ಉಂಟಲ್ಲ, ಅವಳು ಕೂಡ ಹತ್ತಿರ ಬಂದು ಬೆಳಿಗ್ಗೆ 6 ಗಂಟೆಗೆ ಬಂದು 7 ಗಂಟೆವರೆಗೆ ಕೂತು ನಮ್ಮಲ್ಲಿ ಹತ್ತಿರ ಕೂತು ನನ್ನಲ್ಲಿ ತುಂಬ ಸಹಕಾರ ಕೊಟ್ಟು ನಮ್ಮಲ್ಲಿ ಎಲ್ಲ ಕೆಲಸ ಸೇರಿ 7 ಗಂಟೆ ನಂತರ ಅವರು ಮತ್ತೆ ಹೋಗಿ ಸ್ನಾನ ಮಾಡಿ ಹೊರಟು ಕಾಲೇಜಿಗೆ ಹೋಗ್ತಾರೆ. ಅದರಲ್ಲಿ ಮಗ ಕೂಡ ಅಷ್ಟೇ, ಅವ ಈಗ ಇಂಜಿನಿಯರ್ ಮಾಡ್ತಾ ಇದ್ದಾರೆ. ನಾನು ಅವರನ್ನು ಇಟ್ಟುಕೊಂಡಿದ್ದೇನೆ ಮಕ್ಕಳನ್ನು. ಯಾಕಂದ್ರೆ ಎಲ್ಲ ಅವರನ್ನು ಯಾಕೆ ಬೆಳೆಸಿ, ಈಗ ನಿಜವಾಗ್ಲೂ ಅವ್ರು ಬರ್ಬೇಕಂತ ಇನ್ನೂ ಇರಲಿಲ್ಲ ನನಗೆ. ಬೆಳಿಗ್ಗೆ ಇದ್ರೆ ನನ್ನ ಹತ್ರ ಜನ ಕೆಲಸ ಉಂಟು. ಯಾಕೆ ಕರೆದಿದೆ ಅಂತ ಹೇಳಿದ್ರೆ ಈ ಮಕ್ಕಳಿಗೆ ಕಷ್ಟ ಇಲ್ಲ, ಕಾಲಿ ಸುಖದಲ್ಲೇ ಬೆಳೆಸಿದ್ರೆ ಅವರಿಗೆ ಸಮಸ್ಯೆ ಕಷ್ಟದ ಏನು ಗೊತ್ತಿಲ್ಲ ಅಂದ್ರೆ ಇದೇನು ಮಾಡಿ ಸಮಸ್ಯೆ. ನಾನು ಆಗ ಹೇಳಿದಾಗೆ, ಇದು ನಾವು ಕ್ರಿಶ್ಚಿಯನ್, ನಾವು ಮುಸಲ್ಮಾನರು, ನಾವು ಬೇರೆ, ನಾವು ಆ ಪಕ್ಷದವರು, ನಾವು ಈ ಸಂಘದವರು ಗೊತ್ತಾಗುದು. ಇವರಿಗೆ ಕಷ್ಟಪಟ್ಟು ನಮ್ಮ ಹಿಂದೆಗಳಿಂದ ನಾವು ಕಷ್ಟ ಹೇಗೆ ಪಟ್ಟಿದೆ ಹಾಗೆ ಅದೇ ಇದಕ್ಕೆ ರೂಟಲ್ಲಿ ಈ ಮಕ್ಕಳಿಗೆ ಕೂಡ ಕಳಿಸಿದ್ರೆ ಖಂಡಿತವಾಗಲೂ ಮಕ್ಕಳಿಗೆ ಬೇರೆ ರೂಟಲ್ಲಿ ಹೋಗುವುದಿಲ್ಲ. ಅದಕ್ಕೆ ನಾನು ಎಂತ ಮಾಡಿದೆ, ಈ ಮಕ್ಕಳನ್ನು ಬೆಳಿಗ್ಗೆ ಎಬ್ಬಿಸಿ ಇವರಿಗೆ ಕಷ್ಟ ಗೊತ್ತಾಗ್ಬೋದು ಸ್ವಲ್ಪ. ಇಲ್ಲದ್ರೆ ಇವರಿಗೆ ಖಾಲಿ ಹಣ ಕೊಡುವುದು ಅಂತ ವಿಷಯ ಹಣ ಕೊಡ್ತಾ ಇರ್ತೇವೆ ನಾವು, ಅವ್ರಿಗೆ ಕಷ್ಟದ ಗೊತ್ತಾಗೋದಿಲ್ಲ. ಬೇರೆ ಬೇರೆ ಚಟ ಶುರು ಆಗ್ತದೆ. ನಿಮಗೆ ಬೇರೆ ಯಾವ್ದು ಬೇಕು, ನಿಮಗೆ ಈ ಬೀಡ ತಿಂತೀರಾ, ಮತ್ತೆ ಗುಡ್ಕ ತಿಂತೀರಾ, ಇಲ್ಲದ್ರೆ ಯಾವ್ದು ಬೇರೆ ಬೇರೆ ರೋಗ ಉಂಟಲ್ಲ ಅದೆಲ್ಲ ಒಂದೊಂದು ಶುರು ಆಗ್ತದೆ. ಈ ಕಷ್ಟ ಬಂದು ಓದಿದ್ರೆ ಅವರಿಗೆ ಕೂಡ ಅನುಭವ ಆಗ್ತದೆ. ಮತ್ತೆ ಅವರಿಗೆ ತುಂಬ ಕಲಿಬೇಕು, ನನಗೆ ಇನ್ನು ಮುಂದೆ ಹೋಗ್ಬೇಕು ಅಂತ ಅವರಿಗೆ ಕೂಡ ಗೊತ್ತಾಗ್ತದೆ. ಆದ ಕಾರಣ ನಾನು ಅವರನ್ನು ಬೆಳಿಗ್ಗೆ ಎದ್ದು ಅವರನ್ನು ಸೇರಿಸಿದೆ. ಆಗ ಕೂಡ ಅವರು 7 ಗಂಟೆ ಅವರ ಮಗ ಕೂಡ ಒಟ್ಟಿಗೆ ಸೇರಿ, ಅಪ್ಪ ಎಲ್ಲಿ ಹೋಗ್ಬೇಕು, ನಾನು ಎಲ್ಲಿ ಎಂತ ತರಬೇಕು, ಎಲ್ಲಿ ಎಲ್ಲ ನೋಡಿ ಶಾಮಿಲ ಒಟ್ಟಿಗೆ ಹೆಂಗಿಲಾಗ್ತದೆ. ಈಗಲೂ ಕೂಡ ಒಟ್ಟಿಗೆ ಸೇರಿ ನಮ್ಮ ಮಕ್ಕಳು, ಅವರು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಮಗ ಈಗ ಇಂಜಿನಿಯರಿಂಗ್, ಮಗಳು ಈಗ ಇಂಟರ್ನ್ಶಿಪ್ MD 4 ವರ್ಷ ಆಯಿತು. ಈಗ ಇಂಟರ್ನ್ಶಿಪ್ ಆಗ್ತಾ ಉಂಟು, ಮುಂದೆ MD ಮಾಡಲಿಕ್ಕೆ ಉಂಟು. ಅದು ಎಲ್ಲಿ ಆಗ್ತದೆ ಗೊತ್ತಿಲ್ಲ, ನೋಡ್ಬೇಕಷ್ಟೇ. ಹೋಳಿಗೆ ತಯಾರು ಅಂತ ಹೇಳಿದ್ರೆ ಹೋಳಿಗೆ ಒಂದೇ, ಕಾಯಿ ಹೋಳಿಗೆ ಅಂತ ಹೇಳಿದ್ರೆ ತೆಂಗಿನಕಾಯಿ ಮತ್ತು ಬೆಲ್ಲ, ಬೇರೆ ಅಲ್ಲ ಅದಕ್ಕೆ. ಮತ್ತೆ ಕಣಕ ಮೈದಾ ಬೇಕಾಗ್ತದೆ. ಹೋಳಿಗೆ ಅಂತ ಹೇಳಿದ್ರೆ ನೋಡಿ, ಚಿಕ್ಕದು ದೊಡ್ಡದು ಒಂದು 6 ರೂಪಾಯಿದು ಇರ್ತದೆ, 8 ರೂಪಾಯಿದು ಇರ್ತದೆ, 10 ರೂಪಾಯಿದು ಇರ್ತದೆ. ನಾವು ಏನ್ ಮಾಡಿದ್ರೆ ಕೆಲವರು ಬಜೆ ಪಾಪದಲ್ಲಿ ಇರ್ತಾರೆ, ಮದುವೆಗೆಲ್ಲ ಹೋಳಿಗೆ ಮಾಡ್ಬೇಕು. ಅವರಿಗೆ ನಾವು ಹೈ ಲೆವೆಲ್ಗೆ ಹೋಗ್ಲಿಕ್ಕೆ ಆಗುದು. 8 ರೂಪಾಯಿ ದೊಡ್ಡ ಫೆಷಲ್ ಹೋಳಿಗೆ, ದೊಡ್ಡ ಶ್ರೀಮಂತರು ಇರ್ತಾರೆ, ಅವರಿಗೆ ದೊಡ್ಡ ಮಟ್ಟದಲ್ಲಿ ಹೋಳಿಗೆ ಆಗಬೇಕು. ಅದಕ್ಕೆ ನಾವು ದೊಡ್ಡ ಮಟ್ಟದಲ್ಲಿ ಹೋಳಿಗೆ, ಚಿಕ್ಕ 6 ರೂಪಾಯಿದು ಹೋಳಿಗೆ. 6 ರೂಪಾಯಿ ಹೋಳಿಗೆ ಹೇಗಂತ ಹೇಳಿದ್ರೆ ಕೂಡ ಅದರಲ್ಲಿ ತುಂಬಾ ನಾವು ಲಾಭ ಮಾಡಿ, ಏನಿಲ್ಲ ಸ್ವಲ್ಪ ಇದು ಕಡಲೆ ಬೆಳೆದು ಹಾಕಿ ಸ್ವಲ್ಪ ನಾವು ಲಾಭ ತುಂಬಾ ಬರ್ಬೇಕಲ್ಲ. ಹಾಗೆ ಎನಿಸಿದ್ರೆ ಒಮ್ಮೆಗೆ ಆಗ್ತದೆ, ನಾವು ಹಣ ಒಮ್ಮೆಲೆ ಸಂಪಾದನೆ ಆಗ್ತದೆ, ಒಂದು ದಿವಸಕ್ಕೆ ಮಾತ್ರ. ನಮಗೆ ಮುಂದಕ್ಕೆ ಒಮ್ಮೆ ಮತ್ತೆ ತಗೊಂಡು ಹೋಗುದಿಲ್ಲ ನಮ್ಮಲ್ಲಿ ಹೋಳಿಗೆ ಅವರು, ಅದು ಅಲ್ಲಿಗೆ ಇರ್ತದೆ. ನಾವು ಲಾಭದಂಶ ಸ್ವಲ್ಪ ಆದ್ರೂ ತುಂಬಾ ವ್ಯಾಪಾರ ಬರುವಾಗ ನೋಡಿ, ನಮಗೆ ಒಮ್ಮೆಲೆ ಲಾಭ ಇಲ್ಲ. 1,000 ಹೋಳಿಗೆ ಹೋಗುವ 3,000 ಹೋಳಿಗೆ, ಅದರ ಲಕ್ಷ ನಮಗೆ ಇಲ್ಲಿ ಬಂತು. ಕೆಲಸದವರಿಗೆ ಕೂಡ ಆಯ್ತು. ಆದ ಕಾರಣ 6 ರೂಪಾಯಿದ ಹೋಳಿಗೆ ತಗೊಂಡು ಹೋದ್ರೆ ಅವ್ರು ನಮಗೆ ಯಾವ ಬಿಸ್ನೆಸ್ ಬರ್ತಾ ಇರ್ತದೆ, 1000 ಗಟ್ಟಲೆ ಕೊಡ್ತಾ ಇರ್ತಾರೆ.
ಈಗ ನೋಡಿ ನನಗೆ ಮೇ ತಿಂಗಳಲ್ಲಿ ನಾನು ಮದುವೆ ಉಂಟು ನೋಡಿ, ಈಗಲೇ ರಿಸರ್ವೇಶನ್ ಬುಕ್ಕಿಂಗ್ ಆಗಿದೆ. ಈಗ ನಾನು ಮೇ ತಿಂಗಳಲ್ಲಿ ಮದುವೆ, ಈಗಲೇ ಅಲ್ಲಿ ಬುಕ್ಕಿಂಗ್ ಎಷ್ಟೋ ಸಾವಿರ ಗಟ್ಟಲೆ ಬುಕ್ಕಿಂಗ್ ಆಗಿದೆ, ಈಗ ರಿಸರ್ವೇಶನ್ ಉಂಟು. ಆದ ಕಾರಣ ನಾವು ಮಾಡುವುದಾದ್ರ ಕೆಲಸ ಹೋಳಿಗೆ ಮಾಡುವುದು ಅಂತ ಖಾಲಿ ಹೋಳಿಗೆ ಮಾಡಿದ್ರೆ ಸಾಕಾಗಿಲ್ಲ, ಅದರ ಪಾಕ ಇದಾಗಲಿ. ಅದೇ ಹೇಳಿದಲ್ಲ, ನಾವು ಲಾಭಾಂಶ ತುಂಬಾ ಸಿಗಬೇಕು ಅಂತ ಮಾಡಬೇಡಿ. ನೀವು ಲಾಭಾಂಶ ಕಮ್ಮಿ ಇಟ್ಟರು ಕೂಡ ನಮಗೆ ಬಿಸ್ನೆಸ್ ಆದ್ರೆ ಕೂಡ ನಮಗೆ ಅದರ ತೃಪ್ತಿ ಕೂಡ ಬೇರೆ ನಮಗೆ ಖಂಡಿತವಾಗಿ ದೃಢ ಸೇರ್ಲಿಕ್ಕೆ ಆಗ್ತದೆ. ಅದಕ್ಕೆ ನಾವು ಒಮ್ಮೆಲೆ ಅದಕ್ಕೆ ಕೆಲವರು ಹೇಳ್ತಾರೆ, ಅದೇ ಹಾಗೆ ಹೇಳಿದಾಗ 100 ರೂಪಾಯಿ ಆಗಿದ್ರೆ 200 ರೂಪಾಯಿ ಸಿಗಬೇಕು. ಅದು 200 ರೂಪಾಯಿ ಸಿಗ್ಲಿಕ್ಕೆ ಹೋದ್ರೆ ಒಮ್ಮೆಗೆ ಮಾತ್ರ. ಎಷ್ಟೋ ಜನ ನಾನು ನೋಡಿದ್ದೇನೆ, ಎಷ್ಟೋ ವ್ಯಾಪಾರ ಮಾಡಿ ಮಾಡಿ ಸ್ವಲ್ಪ ದಿವಸ ಕೈ ತೊಳೆದು ಹೋಗಿದ್ದಾರೆ. ಈಗ ನಾನು ನನ್ನ ಒಟ್ಟಿಗೆ ಎಷ್ಟೋ ಜನ ಹೋಳಿಗೆ ಮಾಡಿದ್ದಾರೆ, ಲಾಸ್ಟ್ಗೆ ಎಷ್ಟು ಜನ ಹೋಳಿಗೆ ಮಾಡಿ ಮಾಡಿ ಕೊಂಡೋಗಿ ಅಲ್ಲಿ ಉಡುಪಿನ ಗುಂಡಿಗೆ ಹಾಕಿ 4-5 ಸಾವಿರ ಗುಂಡಿಗೆ ಹಾಕಿ ಹೋಗಿದ್ದಾರೆ. ಆದ್ರೂ ಕೂಡ ನಾನು 20 ವರ್ಷದಿಂದ ಹೋಳಿಗೆ ಮಾಡ್ತೇನೆ. ನನಗೆ ಕೂಡ ಈಗ ಕೂಡ ಲೈನಿಗೆ ಹೋಗ್ತಾ ಇದ್ದೆ, ನಾನು ಲೈನಿಗೆ ಹೋಗುದಿಲ್ಲ. ಈಗ ಆರ್ಡರ್ ಬೇಡಿಕೆ ಬೇಕಾದಷ್ಟು, ಅದೇ ಹೇಳ್ತಾರೆ ಬುಕ್ಕಿಂಗ್ ಆಗಿದೆ, ಬೇಡಿಕೆ ಬೇಕಾದಷ್ಟು ಉಂಟು, ನಮಗೆ ಬೇಡ ಅಂತ ನಾನೇ ಬಿಡ್ತಾ ಇದ್ದೇನೆ. ಈಗ ನನಗೆ ಮಾಡ್ಲಿಕ್ಕೆ ಆಗುದಿಲ್ಲ ಮಾರ ಅಂತ ಬಿಡುದು ಬಿಟ್ಟು ನಮಗೆ ವ್ಯಾಪಾರಕ್ಕೆ ಕಮ್ಮಿ ಬರಲಿಲ್ಲ. ದೇವರು ಬೇಕಾದಷ್ಟು ವ್ಯಾಪಾರ ಕೊಟ್ಟಿದ್ದಾರೆ. ಇದು ಕೆಲಸ ಕೂಡ ಕೆಲಸ. ಈ ಸೇವೆ ಜನಸೇವೆ ಮಾಡಲಿಕ್ಕೆ ಹೇಗೆ ಆಸಕ್ತಿ ಉಂಟು ನಿಮಗೆ? ಈಗ ಹಿರಿಯರ ಸೇವೆ ಮಾಡುವುದುಂಟು, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸಾಮಾಜಿಕವಾಗಿ ಧಾರ್ಮಿಕ ಚಟುವಟಿಕೆಗಳಿಗೆ ಸಹಾಯ ಕೊಡುವುದು. ನೋಡಿ, ಪ್ರಾಯದವ್ರದ್ದು ನಾವು ಹಿರಿಯರದ್ದು ಆಶೀರ್ವಾದ ನಾನು ಹೇಳಿದೆಲ್ಲ, ಹಿರಿಯರದ್ದು ಆಶೀರ್ವಾದ ತಗೊಂಡು ನಮಗೆ ಖಂಡಿತವಾಗಿ ನಮಗೆ ಅದು ಗೊತ್ತಾಗುದಿಲ್ಲ ಜನಗಳಿಗೆ. ಅಂದ್ರೆ ಅವರಿಗೆ ಮುಟ್ಟುವಾಗ, ನಾವು ಹಿರಿಯರನ್ನು ಮುಟ್ಟುವಾಗ, ಈ ಪ್ರಾಯದವ್ರು ಮುಟ್ಟುವಾಗ ನಮಗೆ ಗಲೇಜ್ ಕಾಣ್ತದೆ. ನಮಗೆ ಅದು ಕೆಲವರಿಗೆ ಆಗುದಿಲ್ಲ. ನಾನು ಎಷ್ಟೋ ಜನ ಪ್ರಾಯದವ್ರನ್ನು ಕೊಂಡೋಗಿ ಮೂರೆ ಗುಡಿಸ್ತಾರೆ, ಅಲ್ಲಿ ಅವರು ಸ್ನಾನ ಮಾಡಲಿ ಏನೇ ಮಾಡಲಿ ಎಷ್ಟೋ ಜನ ನೋಡಿದೆ, ತುಂಬಾ ಜನ ನೋಡಿ ಆಗಿದೆ. ನಾನು ಇದೆಲ್ಲ ತುಂಬಾ ಅನುಭವ ಆಗಿದೆ ನನಗೆ. ಯಾಕಂದ್ರೆ ಈ ಹಿರಿಯರು ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ನಾವು ಕೀಳು ಮಟ್ಟ ನೋಡ್ತಾ ಇದ್ದ ಅಂತ ಹೇಳಿದ್ರೆ, ಹಾಗಾದ್ರೆ ಮಕ್ಕಳಿಗೆ ಮದುವೆ ತಕ್ಷಣ ಆ ತಂದೆ ತಾಯಿ ಆಗ್ಲೇ ಏನಾದ್ರು ಪಾಯ್ಜನ್ ತಗೊಂಡ ಏನು ಸತ್ತು ಹೋಗಬೇಕು, ಮುಂದೆ ದಾರಿ ಹಾಗೆ ಆಗಿದೆ. ಈಗ ನಾವು ಯಾವಾಗಲೂ ಹಿರಿಯರನ್ನು ನಾವು ಖಂಡಿತವಾಗ್ಲೂ ಅವರನ್ನು ಮುಂದೆ ಇಟ್ಟು ಹೋದ್ರೆ ನಮಗೆ ಅವರ ಪ್ರೇರಣೆ ಕೂಡ ನಮಗೆ ಸಿಗ್ತದೆ. ನನಗೆ ಒಂದು ಮನೋಭಾವ ಉಂಟು, ನಾವು ಮುಂದೆ ಕೂಡ ಪ್ರಾಯ ಆಗ್ಲಿಕ್ಕೆ ಉಂಟು ನಮಗೆ. ನಾವು ಹಿರಿಯರನ್ನು ಯಾವಾಗ ನಾವು ಅವರನ್ನು ಮನಸ್ಸು ನೋಯಿಸದೆ, ಅವರನ್ನು ಮುಂದೆ ಅವರಿಗೆ ಕಷ್ಟ ಕೊಡದೆ, ಇಲ್ಲ ಅವರಿಗೆ ಖುಷಿ ಪಟ್ಟರೆ, ಅವರಿಗೆ ಖುಷಿಯೇ ನಮಗೆ ಒಂದು ಪ್ರೇರಣೆ. ಪ್ರಾಯದವರನ್ನು ನಾವು ಹಿರಿಯರನ್ನು ಯಾವಾಗ ನಾವು ಕೀಳು ಮಟ್ಟಕ್ಕೆ ನೋಡ್ಲೇಬಾರ್ದು. ಪಾಪ ಅವರು 9 ತಿಂಗಳು ಹೆತ್ತು ತಾಯಿ 9 ತಿಂಗಳು ಹೊಟ್ಟೆಯಲ್ಲಿ ಎತ್ತು ನಮ್ಮನ್ನು ಇದು ಮಾಡಿದ್ದಾರೆ. ನಾನೀಗ ನನ್ನ ಮಕ್ಕಳನ್ನು ಸಾಕ್ತಾ ಇದ್ದೇನೆ ನೋಡಿ. ನಮ್ಗೆ ಇಷ್ಟು ಕಷ್ಟಪಟ್ಟು ನಮ್ಗೆ ಸುರಿ ಈಗ ಬೇಕಾ ಉಂಟು, ಆದ್ರೆ ಎಷ್ಟು ಕಷ್ಟಪಟ್ಟಂದ್ರೆ ಅಲ್ಲಿ ಖಾಲಿ ಹೋಳಿಗೆ ಮಾಡಿ ಅಂತ ಹೇಳ್ತೀರಿ, ಲಾಭ ತುಂಬಾ ಅಂಶ ಅಂತ ಹೇಳ್ತೀರಿ. ಒಂದು ಕಟ್ಟಿಗೆ ಅಲ್ಲಿ ಹೋಳಿಗೆ ಕಟ್ಟಿಗೆ ಆಗಬೇಕು. ಅಲ್ಲಿ ಕೆಲವರು ಫೋನ್ ಮಾಡ್ತಾರೆ, ಗುಡ್ಡೆ ಲೆವೆಲ್ ಆಗುವಾಗ ಅವರು ಹೇಳ್ತಾರೆ, ಬಟ್ರೆ ಇನ್ನು ಕುತ್ತಿ ರಾಶಿ ಉಂಟು ಕೊಡಲ್ಲ ಅಂತ ಹೇಳ್ತಾರೆ. ನಾನೆಂತ ಬಂದೆ, ಟಿಪ್ಪರನಾಗಿ ಕುಸ್ತಿ ಮನೆಗೆ ತಂದು ಹಾಕ್ತಾ ಇದ್ದೆ. ಎಷ್ಟು ಕಮ್ಮಿಯಲ್ಲಿ ಒಂದು 10-50 ದೆಬ್ಬ ಕುಸ್ತಿ ಇತ್ತು. ಆದರೆ ನಾನು ಯಾರಿಗೂ ಜನ ಮಾಡಲಿಲ್ಲ, ನಾನೇ ಖುದ್ದು ಅದನ್ನು ಕಟ್ಟಿಗೆ ಹೊಡೆದು ಅದನ್ನು ತುಂಡು ಮಾಡಿ ಹೋಳಿಗೆ ಮಾಡಲಿಕ್ಕೆ ಇದು ಮಾಡ್ತಾ ಇದ್ದೆ. ನಾನು ಶ್ರಮ ಪಡ್ತಾ ಇದ್ದೇವೆ. ನನಗೆ ನನ್ನ ಶ್ರಮವೇ ನನಗೆ ಖುಷಿ ಆಗ್ತಾ ಇದ್ದರೆ ಸಂಜೆ ಇಷ್ಟು ಶ್ರಮ ಪಡ್ತಾ ಇದ್ದೇವೆ. ಅದೇ ಹೇಳಿಲ್ಲ, ಕೆಲಸ ನೋಡ್ಲಿಲ್ಲ, ನಾನು ಅದನ್ನು ನಾನೇ ಮಾಡ್ತಾ ಇದ್ದೆ ಎಲ್ಲ ಕೆಲಸವನ್ನು. ನಾನು ನನಗೆ ಅದು ಮಾಡ್ಲಿಕ್ಕೆ ಆಗುದಿಲ್ಲ, ನಾನು ದನಿ ಆ ಭಾವನೆ ಇಲ್ಲ. ಎಲ್ಲದಕ್ಕೂ ಯಾವ ಕೆಲಸದಕ್ಕೂ ಒಂದು ವೇಳೆ ಕೆಲಸದವ್ರು ಇವತ್ತು ಕೆಲಸದವ್ರು ಬರಲಿಲ್ಲ, ಅವರಿಗೆ ಕಾರಣ ಅಂದ್ರೆ ಬರ್ಲಿಕ್ಕೆ ಆಗಲಿಲ್ಲ, ಆದ್ರೆ ನನಗೆ ಏನು ಚಿಂತೆ ಇಲ್ಲ. ಅವ್ರು ಬರಲಿಲ್ಲ, ನನಗೆ ಎಲ್ಲ ಕೆಲಸ ಗೊತ್ತುಂಟು, ನಾನು ಅದು ಮಾಡಿ ಬಂದಿದ್ದೇನೆ, ಅದಕ್ಕೆ ನನಗೆ ಮಾಡ್ಲಿಕ್ಕೆ ಆಗ್ತಿತ್ತು, ನಾನು ಮಾಡಿದ್ದೇನೆ. ಆದ ಕಾರಣ ನಾನು ಇಷ್ಟು ಮುಂದೆ ಬರ್ಲಿಕ್ಕೆ ನನಗೆ ಆಗಿಲ್ಲ. ಉದ್ಯಮಿ ಕೆಲಸಗಾರ, ನಿರಂತರ ಕೆಲಸಗಾರ, ಈ ಥರ ಯಾರು ಇರುವುದಿಲ್ಲ. ಒಂದು ಮಟ್ಟ ಕೆಲಸ ಮಾಡ್ತಾರೆ, ಮತ್ತೆ ಮೇಲ್ಮಟ್ಟಕ್ಕೆ ಓಡಾಡ್ತಾರೆ. ದೊಡ್ಡ ಕಾರು, AC ಕಾರ್ ಎಲ್ಲ ಬರುತ್ತೆ. ಇವರು ಇನ್ನೂ ಹೆಚ್ಚಾಗಿ ಸ್ಕೂಟರ್ ಓಡಾಡ್ತಾರೆ. ಇದು ಬಹಳ ವಿಶೇಷವಾದ ಒಂದು ಮನೋಸ್ಥಿತಿ. ಈ ಕಾಯಕವೇ ಕೈಲಾಸ, ಕಾಯಕ ಯೋಗಿ ಅಂತೆಲ್ಲ ಹೇಳ್ತೇವಲ್ಲ ಪದ, ಅದು ಅರ್ಥ ನೋಡಿ. ಇದು ಕೈಲಾಸ, ಕಾಯಕ ಯೋಗಿ, ಶ್ರಮಜೀವಿ, ಅಹಂ ಝೀರೋ, ಅಹಂ ಇಲ್ಲದ ವ್ಯಕ್ತಿ. ನೋಡಿ, ಇವರು ಹೇಳ್ತಾರೆ ಕಡಿಮೆ ಕಲಿತವಂತೆ. ನಿಜವಾಗಿ ಇವರ ಕುಟುಂಬದಲ್ಲಿ ಇವರಷ್ಟು ಜ್ಞಾನಶಕ್ತಿ ಹೊಂದಿದವರು ಇನ್ನೊಬ್ಬರು ಇಲ್ಲ. ಡಾಕ್ಟ್ರೇಟ್, MSc, PhD ಎಲ್ಲ ಆಗಿರ್ಬೋದು. ಆದರೆ ಈ ಒಂದು ಜ್ಞಾನೋದಯ, ಇವರಿಗಾದ ಜ್ಞಾನೋದಯ ಇವರ ಕುಟುಂಬದಲ್ಲಿ ಬೇರೆ ಇವರಿಗೆ ಆಗಿರ್ಲಿಕ್ಕಿಲ್ಲ ನನ್ನ ಭಾವನೆ. ಏನಿರಲಿ, ಶುದ್ಧಾತ್ಮ, ಸತ್ಯವಂತ, ಮಾನವೀಯ ಧರ್ಮದವನ್ನು ಪಾಲಿಸುವವರು, ಸತ್ಯತೆ ಉಂಟು, ಮಾನವೀಯತೆ ಉಂಟು, ನ್ಯಾಯಪರತೆ ಉಂಟು, ಎಲ್ಲ ಉಂಟು. ಹಿರಿಯರ ಸೇವೆ ಮಾಡ್ತಾರೆ. ಪುರುಷ ಮಹಿಳೆ ಭೇದದಲ್ಲಿ ಸ್ನಾನ ಮಾಡಿಸುವುದು ಯಾರು ಮಾಡ್ತಾರೆ? ಅಲ್ಲಿ ಮನೆಯಲ್ಲಿ ನನ್ನ ತಾಯಿ ಮಲಗಿದ್ದಾರೆ, ಸ್ನಾನ ಮಾಡಿಸುವಂತ ಕರೆಯುವಂಥ ಮಗ ಇದ್ದಾರೆ ಅಂದರೆ ಇವರು ಆದರ್ಶ ಮಗ ಹೌದಾ ಅಲ್ವಾ? ಆದರ್ಶ ಮಗ ಹೌದಾ ಅಲ್ವಾ? ತಾಯಿಗೆ ತಕ್ಕ ಮಗ, ಹೆಂಡತಿಗೆ ಸರಿಯಾದ ಒಬ್ಬ ಗಂಡ, ಮತ್ತು 2 ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ.
ಒಬ್ಬರು ಡಾಕ್ಟರ್ ಇಂಜಿನಿಯರ್ ಆಗ್ತಾ ಇದ್ದಾರೆ, ಆದರೂ ಬನ್ನಿ ಹೋಳಿಗೆ ಮಾಡೋ ಕೆಲಸಕ್ಕೆ ಅವನು ತೊಡಗಿಸಿಕೊಳ್ಳುತ್ತಾರೆ. ಜೀವನ ಶಿಕ್ಷಣ, ಜೀವನ ಕೌಶಲ್ಯ ಕೊಡುವುದು ಟ್ರೈನಿಂಗ್ ಉಂಟು. ಈಗ ಅದಕ್ಕೆ ಬೇರೆ ಬೇರೆ ಪ್ರಾಜೆಕ್ಟ್ ಉಂಟು. ಶರತ್ ಸರ್ ಇದ್ದಾರೆ ಅಲ್ಲಿ, ಜೀವನ ಕೌಶಲ್ಯಕ್ಕೊಂದು ಪ್ರಾಜೆಕ್ಟ್ ಉಂಟು. ಇವರಿಗೆ ಯಾವ ಪ್ರಾಜೆಕ್ಟ್ ಇತ್ತು? ಜೀವನ ಕೌಶಲ್ಯಕ್ಕೂ ಪ್ರಾಜೆಕ್ಟ್ ಇಲ್ಲ, ಜೀವನ ಶಿಕ್ಷಣ ಈ ದೀಕ್ಷಾ ಮೇಡಮ್ ಇದ್ದಾರೆ, UNDP ವಿಶ್ವಸಂಸ್ಥೆ ಪ್ರಾಯೋಜಿತ ಪ್ರೋಗ್ರಾಮ್ ಮಾಡೋರಿದ್ದಾರೆ. ನಿಜವಾಗಿ ಇವರೊಂದು ಗುರು. ಇಲ್ಲಿ ನಾವು ಕೆಲವು ಮಂದಿ ಇದ್ದೇವೆ, ಅಂಥದ್ದು NRLM ಚಟುವಟಿಕೆ ತೆಗೆದುಕೊಂಡವರಿದ್ದೇವೆ. ಒಂದು ಹಸು ತೆಗೊಂಡಾಯಿತು, ತರಕಾರಿ ಆಯಿತು, ಉಪ್ಪಿನಕಾಯಿ ಆಯಿತು, ಉಪ್ಪಿಟ್ಟಂತೆ ಇನ್ನೊಂದು ಎಲ್ಲ ಥರ ಮಾಡ್ತೇವೆ. ಯಾವುದೇ ಸ್ಥಿರತೆ ಇಲ್ಲ. ಇವರ ಸ್ಥಿರತೆ ಉಂಟು, ಸಾಧ್ಯವಾದ ಸ್ಥಿರತೆ. ಈಗ ಕೃಷಿಗೆ ಹೋಗೋತಾರೆ, ಕೃಷ್ಣಮೂಲ್ಯರು ತೆಂಗಿನ ಮರ ಹಾಕ್ತಾರೆ, ಈಗ ಕೃಷ್ಣಮೂಲ್ಯರು ಹಾಕ್ತಾರೆ, ಅಡಿಕೆ ಮರ ಹಾಕ್ತಾರೆ. ತಮ್ಮ ಕೃಷಿ ಕೆಲಸ, ಈ ಹೋಳಿಗೆ ಮಧ್ಯದಲ್ಲಿ ಕೃಷಿ ಕೆಲಸ ಮಾಡೋದು ಯಾರು ನೋಡಿ. ನನಗೆ ಕೃಷಿ ಅಂತ ಹೇಳಿದ್ರೆ ನನಗೆ ಒಂದು ಖುಷಿ. ತೋಟದಲ್ಲಿ ಹೋಗುದಂದ್ರೆ ನನಗೆ ಖುಷಿ. ತೋಟಕ್ಕೆ ನಾನು ಇಲ್ಲಿ ಅರ್ಜೆಂಟ್ ಇರುವಾಗ ಎಲ್ಲ ಕೆಲಸ ಮಾಡಿ, ಇಲ್ಲಿ ಹೋಳಿಗೆಲ್ಲ ಇವರಿಗೆಲ್ಲ ನನಗೆ ವ್ಯಾಪಾರ ಡೌನ್ ಇದ್ರೆ ಸ್ವಲ್ಪ ಕಮ್ಮಿ ಇದ್ದ ಕೂಡಲೇ ನಾನು ಇದನ್ನೆಲ್ಲ ಇವರಿಗೆಲ್ಲ ಕೆಲಸವರಿಗೆ ವಹಿಸ್ಕೊಟ್ಟು ನಾನು ಸೀದಾ ತೋಟಕ್ಕೆ ಓಡ್ತಾ ಇದ್ದೆ. ಯಾಕಂದ್ರೆ ಅದ್ರ ತೋಟದಲ್ಲಿ ಹೋಗುವಾಗ ನನಗೆ ಇದು ಭಾರಿ ಖುಷಿ. ಅದ್ರ ಲಾಭ ತುಂಬಾ ಅಂತ ಅಲ್ಲ, ಲಾಭ ಉಂಟು, ಲಾಭ ಏನಿಲ್ಲದೇ ಇಲ್ಲ, ಲಾಭ ಉಂಟು. ಆದ್ರೂ ಕೂಡ ಆ ತೋಟಕ್ಕೆ ಹೋಗೋದ್ರೆ ನನಗೆ ಅಷ್ಟು ಖುಷಿ ಆಗ್ತದೆ. ನಾನು ತೋಟಕ್ಕೆ ಹೋಗಿ ಎಲ್ಲ ನನಗೆ ಅಲ್ಲಿ ಹೋದ ಕೂಡಲೇ ಒಂದು 250 ಅಡಿಕೆ ಸಸಿ ವಾಪಸ್ ಹಾಕಿದ್ದೆ. 2 ವರ್ಷದಲ್ಲಿ ಸಾಧಾರಣ ಒಂದು ಕಾಲಾಂಶದಲ್ಲಿ ಅದರಲ್ಲಿ ಪುಟ್ಟು ಬಿಂಗಾರ ಎಲ್ಲ ಬಂದಿದೆ. ಎಲ್ಲರಿಗೆ ಎಲ್ಲರೂ ನೋಡ್ತಾ ಇದ್ದಾರೆ ಬಂದು. ನಾನು ಗಿಡ ನಡುವಾಗ ಯಾರು ನಟ್ಟದ್ದು? ಗಂಡಸರು ನಡಲಿಲ್ಲ, ಹೆಂಗಸರು ನಟ್ಟದ್ದು. ಆವಾಗ ಗಂಡಸರು ಯಾರು ಸಿಗ್ಲಿಲ್ಲ ನನಗೆ. ಎಲ್ಲರೂ ಬುಚ್ಚಿ ಬಟನ ಬುಚ್ಚಿ ಅಂತ ಹೇಳ್ತದ್ರು. ಹೆಂಗಸರು ಹೇಳಿದ್ರು, ಅದನ್ನ ಎಂಬಳು ನಾದು ಕೊರಕ ಎಂಬಳು ದಾರೆ ನಡ್ನ ಅಂತ ಹೇಳಿದ್ದಾರೆ. ಹೆಂಗಸರು ನಟ್ಟು ಕಟ್ಟದ್ದು. ಖಾಲಿ ನೆಟ್ರೆ ಸಾಕಾಗ್ತದ? ಇಲ್ಲ. ಅದರ ಬುಡದಲ್ಲಿ ನಾನು ಹೇಗೆ ಸಾಕಿದ್ದೇನೆ, ಮಕ್ಕಳನ್ನು ಸಾಕಿದಾಗಿ ಸಾಕಿದ್ದೇವೆ. ಅದೇ ಹೇಳಿದ ನಾವು ಕೈ ಕೆಸರಾದ್ರೆ ಬೈ ಬೆಸರು, ಇಲ್ಲದ್ರೆ ಖಾಲಿ ಆಗುದಿಲ್ಲ. ನಾವು ಅದರ ಮುಂಚೆ ಅದರ ಬುಡದಲ್ಲಿ ಹೋಗಿ ಅದಕ್ಕೆ ಏನೆಲ್ಲ ಐಟಮ್ ಬೇಕಾದಾಗೆ ಎಂತ ಹಿಂಡಿಯ ಗೊಬ್ಬರವ ಎಲ್ಲ ಅದಕ್ಕೆ ಹಾಕಿ 2 ವರ್ಷದಲ್ಲಿ ಅಷ್ಟು ಗಿಡ ಹಾಗೆ ಮಾಡಿದೆ ಅಂತ ಹೇಳಿದ್ರೆ ಎಲ್ಲರಿಗೆ ಖುಷಿ ಪಡ್ತಾ ಇದ್ದಾರೆ. ಏನು ಒಬ್ಬರು ಬಂದು ಹೇಳಿದ, ಬಟ್ ಇನ್ನೊಂದು ದಪ್ಪುನೇನು ನಾವು ಕೊರತನ್ನ ಅವು ಇಪ್ಪಡು ಮಾರೆ ಅವನು ಇಪ್ಪಡು ನಡ್ದು ಹುಡುಕ ಅಂತ ಹೇಳಿದ. ನಾನು ತಕ್ಕು ನಡ್ಡ ಇಪ್ಪಡು ನಡ್ಕ ಕೊಂಚ ನಡ್ಡ ಅಂತ ಹೇಳಿ ಈಗಲೂ ಹೇಳ್ತಾರೆ, ಈ ಮಲ್ಲದ ನಿಮಿಡಿ ಕೊರತೂರು ನಮಿನಿ ಇದೆ ಬಜ್ಜೆ ಆಗಬಹುದು ಅಂತೇಳಿ. 2 ವರ್ಷದಲ್ಲಿ ಬಜ್ಜೆ ಆಗ್ತದೆ? ಇಲ್ಲ. ಅದು ಕೂಡ ಹಾಗೆ ನಾನು ಇದು ಮಾಡಿದ್ದೇನೆ, ಸಾಕಿದ್ದೇನೆ ಆ ಕೃಷಿಯನ್ನು. ಎಲ್ಲರಿಗೂ ಖುಷಿ ಪಡ್ತಾ ಇದ್ದಾರೆ. ಈಗ ಇಷ್ಟು ಅಲ್ಲಿಂದ ಈ ಹಸೆಕೋಳಿಯಿಂದ ಕಲ್ಲಡಕ ಹೋಗಿ ನಾನು ಇಷ್ಟು ಕೆಲಸ ಮಾಡ್ಬೇಕಾದ್ರೆ ನನಗೆ ಎಷ್ಟು ಉತ್ತೇಜನ ಬೇಕು. ನಾವು ಖಂಡಿತವಾಗಿ ನಾವು ಉತ್ತೇಜನ ಇದ್ರೆ ನಮಗೆ ಯಾವ ಕೆಲಸ ಆಸಕ್ತಿನೂ ಇಲ್ಲ, ಇದು ಇಲ್ಲ. ನಾವು ಶ್ರಮ ಪಟ್ಟು ಮಾಡಿ ನಮಗೆ ಖಂಡಿತವಾಗ್ಲೂ ಪೂರೈಸ್ಲಿಕ್ಕೆ ಆಗ್ತದೆ. ನಾವು ಕೆಲವರಿಗೆ ನಮಗೆ ಸುಸ್ತಾಗ್ತದೆ. ನಮ್ಮ ಕೆಲಸ ಮಾಡುದಾದ್ರೆ ನಮಗೆ ಯಾವ ಇದೂ ಇಲ್ಲ. ನಮಗೆ ಕೆಲವರು ಹೇಳ್ತಾರೆ ನಮ್ಮ ಕೆಲಸ ಮಾಡ್ಬೇಕಲ್ಲ ಅಂತ ಹೇಳಿ. ನಮ್ಮ ಕೆಲಸ ಮಾಡೋದಕ್ಕೆ ನಮಗೆ ಅಭ್ಯಂತರ ಏನು? ನಾವು ಯಾವ ಟಾಯ್ಲೆಟು ತೊಳಿಬಹುದು, ನಮ್ಮ ಮನೆಯದ್ದು ಕೆಲಸ ಮಾಡ್ಬೋದು, ನಮ್ಮ ಮನೆಯಲ್ಲಿ ನಾವು ಯಾವ್ದು ಅಡಿಗೆ ಮಾಡ್ಬೋದು, ಏನು ಮಾಡ್ಲಿಕ್ಕೆ ಆಗ್ತದೆ. ಯಾರು ಮಾಡಿದ್ರೆ ನಮಗೆ ಅದು ಹೆಸರು ಬರ್ಲಿಕ್ಕೆ ನಮ್ಮ ಹೆಸರು ನಮಗೆ ಬೇಡ, ನಮ್ಗೆ ಅದೇ ಒಂದು ನೆಮ್ಮದಿ. ಕೆಲವರು ಹೇಳ್ತಾರೆ ಹೆಂಗಸರು ಇರುವಾಗ ನಾವು ಒಳಗೆ, ಕೆಲವು ಮನೆ ನೋಡಿದ್ದೇನೆ ಹೆಂಗಸರು ಇರುವಾಗ ನಾವು ಒಳಗೆ ಹೋಗುದೇ ಇಲ್ಲ, ಗಂಡಸರು ನೋಡ ಒಳಗೆ ಹೋಗ್ಲಿ ನೋಡ ಬರ್ತಾರೆ. ನೋಡಿ ಎಷ್ಟು ಜನ ಹೇಳಿ ನೋಡ, ಎಷ್ಟು ಗಂಡಸರು ಮನೆಯಲ್ಲಿ ಬಂದು ಕೆಲಸ ಮಾಡ್ತಾರೆ ಕೈ ತೋರಿಸಿ. ಕೆಲಸ ಯಾರಾದ್ರೂ ಗಂಡಸರು ಕೆಲಸ ಅಂದ್ರೆ ಮನೆಯದ್ದು ಅಷ್ಟೇ, ಗಣತೆ ಕಮ್ಮಿ ಆಗ್ತದೆ. ಈಗ ಗಂಡಸರು ಹೋಗಿ ಕೆಲಸ ಮಾಡುದ ಅದು ಸರಿ ಆಗ್ತದ? ಇಲ್ಲ. ನಮಗೆ ಅದು ಆಸೆ ಇದೇ ಇಲ್ಲ, ನಮಗೆ ಮುಜುಗರೇನಿಲ್ಲ, ನಾನೇ ಮಾಡ್ತೇನೆ ನೀನು ಕೂಡ. ನಮಗೆ ಟಾಯ್ಲೆಟ್ ನೋಡ್ಲಿಕ್ಕೆ ಆಗ್ತದೆ, ನಮಗೆ ಯಾವ ಕೆಲಸಕ್ಕೂ ಮಾಡ್ಲಿಕ್ಕೆ ಆಗ್ತದೆ. ಆದ ಕಾರಣ ನಮಗೆ ತೋಟ ಕೃಷಿ ಅದು ಯಾವುದಿಲ್ಲ, ಎಲ್ಲದಕ್ಕೂ ನಾನು ಮುಂದೆ ಹೋಗಿ ಕೆಲಸ ಮಾಡ್ತಾ ಇದ್ದೇವೆ. ಆ ಟೈಪ್ ಇದ್ದ ಕಾರಣ ಮಾತ್ರ ನಾನು ಇಷ್ಟು ಮುಂದೆ ಬರಲಿಕ್ಕೆ ನಮಗೆ ಕಾರಣವಾಗಿದೆ. ನಮಗೆ ಆ ಮುಜುಗರ ಇಲ್ಲದ್ರೆ ಆಂಬು ಅದೆಲ್ಲ ಬಿಟ್ಟು ನೀವು ಬದುಕಿದ್ರೆ ಖಂಡಿತವಾಗಿ ನಿಮ್ಗೆ ದಡ ಸೇರ್ಲಿಕ್ಕೆ ಆಗ್ತದೆ. ನೀವು ಆ ಒಂದು ಕೆಲವರಿಗೆ 2 ಜನ ಕೆಲಸ ಇದ್ರೆ ಸಾಕು. ನಾವು ಹಸೆಗಳು ತುಂಬಾ ನೋಡಿದ್ದೇವೆ. 2 ಜನ ಕೆಲಸ ಇದ್ರೆ ಇವ ದಣಿ, ಇವನಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ತದ? ಅದೇ ಹೇಳಿದಲ್ಲ, ಆಗ 5,000 ಹೋಳಿಗೆ ತೆಗೆದು ಉಡುಪಲ್ಲಿ ಗುಂಡೆಯಲ್ಲಿ ಹಾಕಿ ಮುಚ್ಚಿ ಹೋಗಿದ್ದಾರೆ. ಅವರಿಗೆ ಮಾಡ್ಲಿಕ್ಕೆ ಆಗ್ತದೆ? ದಣಿ ಅಲ್ಲ. ಈ ಕೆಲಸವರು 15 ಜನ ಇದ್ರು. ಬೆಳಿಗ್ಗೆ ಬರುವಾಗ ಏನ್ ಮಾಡ್ತಾರೆ, ಬೆಳಿಗ್ಗೆ ಬಂದು 11 ಗಂಟೆವರೆಗೆ ಎಂತ ಬೇಕು ಅವರಿಗೆ ಎಲ್ಲ ಬೇಕಾದ್ರು ತಿಂಡಿ ಎಲ್ಲ ಮಾಡಿ 11 ಗಂಟೆ ಶುರು ಮಾಡ್ತಾರೆ. ಈ ದಣಿಯನ್ನು ಮಾಡ್ತಾರೆ. ದಣಿ ಯಾವಾಗೊಮ್ಮೆ ಬೆಳಿಗ್ಗೆ ಹೋದ್ರೆ ಮತ್ತೆ ಸಂಜೆ ಬರೋದು. ದಣಿ ಎಲ್ಲೆಲ್ಲಿ ಹೋಗಿರ್ತಾರೆ. ದಣಿ ಬರ್ಲಿಕ್ಕೆ ಆಗ್ತದ? ಈ ಕೆಲಸ ಇಷ್ಟು ಜನ 15 ದಿವಸ ನಾನು ಬಾಸ್ ಅಲ್ಲ, ಬಾಸ್ ಇರುವಾಗ ನನಗೆ ಕೆಲಸ ಮಾಡ್ಲಿಕ್ಕೆ ಆಗ್ತದ? ಅವರ ಎದುರಿಗೆ ನಿಂತರೆ ಸರ್ ನಾವು ಸೇಮ್ ಅಲ್ಲ. ಹಾಗೆ ಆ ಸೇಮ್ ಹಾಗೆ ಆಗಿಲ್ಲ, ಅಷ್ಟಿಗೆ ಹೊಂಡಾಗಿ ಬಿದ್ದದ್ದು. ಅದೇ ಅವರು ಹೋಳಿಗೆ ಹೊಂಡಕ್ಕೆ ಮತ್ತೆ ಅವರು ಹೊಂಡಾಗಿರೋದು ಒಂದೇ ಲೆಕ್ಕ, ಅದರಲ್ಲಿ ವ್ಯತ್ಯಾಸ ಏನಿಲ್ಲ. ಅದಕ್ಕೋಸ್ಕರ ಹಾಂಬಲ್ಲಿ ಅವರು ಹೋದ್ರು.
ಯಾವಾಗ ಹಾಂಬು ಇಲ್ಲ, ನಾನು ಅದೇ ಹೇಳಿದಲ್ಲಿ, ಯಾವಾಗ ನಮ್ಮ ಹತ್ರ ಹಾಂಬು ಇಲ್ಲ, ನಾವು ನಿಯತ್ತಲ್ಲಿ ಕೆಲಸ ಮಾಡ್ತೇವೆ, ನಮಗೆ ಮುಜುಗರನಿಲ್ಲ, ನಮಗೆ ಖಂಡಿತವಾದ ಹಣ ಸಿಗಲಿಕ್ಕೆ. ನಾನು ಅದರಲ್ಲಿ ಇದು ಎಲ್ಲ ಎಕ್ಸಾಂಪಲ್, ಎಲ್ಲರಿಗೆ ನಾನು ಹೆಮ್ಮೆಯಿಂದ ಹೇಳ್ತೇನೆ. ನಾನು ಕಷ್ಟಪಟ್ಟು ಯಾವ ಕೆಲಸಕ್ಕೂ ಕೂಡ ನಾನು ಹಿಂದೆ ಜರಿಯಲೇ ಇಲ್ಲ. ಎಲ್ಲಾ ಕೆಲಸಕ್ಕೂ ನಾನು ಮುಂದೆ ಬಂದಿದ್ದೇನೆ, ಮಾಡಿದ್ದೇನೆ, ಕೆಲಸದೊಟ್ಟಿಗೆ ನಾನು ಮಾಡಿದ್ದೇನೆ, ನನಗೇನು ಇದಿಲ್ಲ. ಈಗ ಕೆಲಸ ಹೇಳ್ತಾರೆ, ಯಾರಾದ್ರೂ ಕಸ್ಟಮರ್ ಅಂದ್ರೆ ದನಿಂದ ಪರಚಿಯ ದನಿ ಪೂರ ದನಿ ಹೆಂಗಳು ಈಗಲೂ ಹೇಳ್ತೇನೆ, ದನಿ ಎರಡು ಬಂದು ತೊಯ್ಕೊಡ್ಚಿ. ಒಮ್ಮೊಮ್ಮೆ ನಾನು ಅಲ್ಲಿ ಕೆಲಸ ಮಾಡ್ತಿರುವಾಗ ಯಾರಿಗೆ ದನಿ ಗೊತ್ತಾಗ್ತಿರ್ಲಿಲ್ಲ, ನಾನು ತೋರಿಸ್ತಾ ಇರ್ಲಿಲ್ಲ. ಕೆಲಸವ್ರು ಹೇಳ್ತಾ ಇದ್ರು, ಫೋನ್ ಮಾಡಿದ್ರೆ ಈಗಲೂ ಕೆಲಸವ್ರು ಯಾರಾದ್ರೂ ಹೋಳಿಗೆ ಫೋನ್ ಮಾಡಿದ್ರೆ ಬಟ್ರದಾಯಿತು ಹೋಳಿಗೆ ಹೆಂಗ್ ಮಾಡ್ಕೊಡತ್ತೆ, ಇದಕ್ಕೆ ಏತು ಕೊಡು, ಓಡಿ ಕೊಡು, ಏತು ಕೊಟ್ಟು ಆ ಟೈಮ್ ಒಂದು ಗಡ್ಸಲ್ಲಿ ಹೇಳ್ತಾ ಇದ್ರು. ಅಲ್ಲಿ ಕಸ್ಟಮರ್ ಹಂಗೆ ಹೇಳ್ತಾರೆ, ಬಟ್ರೆ ಎರಡು ಒಂದು ಜನ ಒಳ್ಳೆಯ ಹೆಚ್ಚಿನ ಜನ ಮರಿ ಇಂಚ ದೇವಂದಾರ ಆಗ್ಲಿ ಜನ ಎಷ್ಟು ಖುಷಿ ಹಾಕೊಂಡು ಅಂತ ಹೇಳ್ತಾರೆ. ಎಲ್ಲಿಂದ ಕಾಸು ಕೊಡಿಂದ ಕೆಲವರು ಹೇಳ್ತಾರೆ. ಆ ಕೆಲಸವನ್ನು ಎಂತ ಕೆಲಸವನ್ನು ಇಟ್ಟುಕೊಂಡಿದ್ದಾರೆ. ನನ್ನಲ್ಲಿ ಕೆಲವರು ಭಟ್ರು ಈಗಲೂ ಹೇಳ್ತಾರೆ, ಬಟ್ರೆ ಈ ಹೋಳಿಗೆಯಲ್ಲಿ ನೀವು ಮುಂದೆ ಬರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಯಾರಿಗೂ ಇಷ್ಟು ಮುಂದೆ ಬರಲಿಕ್ಕೆ ಹೋಳಿಗೆಯಲ್ಲಿ ಮುಂದೆ ಎಷ್ಟೋ ಜನ ಮಾಡಿ ಮಾಡಿ ಎಲ್ಲ ಮುಂದೆ ಮಾಡಿ ಏನೆಲ್ಲ ಮಾಡಿದ್ದಾರೆ, ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆಗಲೂ ಈಗಲೂ ಹೇಳ್ತಾರೆ, ನಿಮ್ಗೆ ಎರಡನೇ ಒಂದು ವ್ಯಾಪಾರ ಉಂಟು ಎಂದು ಗೋಲ್ಮಾಲ್ ವ್ಯಾಪಾರ ಉಂಟು ಅಂತ ಹೇಳ್ತಾರೆ. ನಾನು ಗೋಲ್ಮಾಲ್ ವ್ಯಾಪಾರ ಮಾಡಲಿಲ್ಲ, ಖಾಲಿ ಹೋಳಿಗೆಯಲ್ಲಿ ನಿಯತ್ತಲ್ಲಿ ಒಂದು ಸಾಮಾನು ಅಂಗಡಿಗೆ ಹೋದೆ, ಸಾಮಾನು ತಗೊಂಡೆ. ಅವ್ರಲ್ಲಿ ಹೇಳುದು ಹೋಗಿ ಸಾಮಾನಿಗೆ ನಾನು ಒಂದು ಅಲ್ಲಿ ಬೇರೆ ಬಾಕಿ ಮಾಡುದು, ಅಲ್ಲಿ ಬಾಕಿ ಮಾಡುದು, ಸಾಮಾನಿಗೆ ಅಲ್ಲಿ ಬಾಕಿ ಮಾಡುದು, ನಾನು ಇಲ್ಲಿ ಹೋಳಿಗೆ ಮಾಡುದು, ಇಲ್ಲಿ ಸ್ವಲ್ಪ ಹಣ ಉಳಿಸು. ಅದಕ್ಕೆ ನೆಮ್ಮದಿಲ್ಲ. ನಾವು ಯಾರಿಗೆ ಬಾಕಿ ಮಾಡದೆ, 1 ರೂಪಾಯಿ ತಡ ಮಾಡದೆ, ವಂಚನೆ ಮಾಡದೆ, ಮೋಸ ಮಾಡದೆ ನನಗೆ ನೆಮ್ಮದಿ ಸಿಕ್ಕಿದೆ. ಎಲ್ಲಿ ಬೇಕಾದ್ರೆ ಹೇಳ್ಬೋದು, ಹೋಳಿಗೆ ಬಿಟ್ಟರೆ 1 ರೂಪಾಯಿ ಬಾಕಿ ಇಲ್ಲ, ಯಾರಿಗೆ ಬೇಕಾದ್ರೆ ಒಂದು 50 ಪೈಸೆ ಬಾಕಿ ಇಲ್ಲ. ಅವರು ಸಾಮಾನು ಕೊಡ್ತಾರೆ, ಕೊಡಲೇ ಬಿಟ್ಟರೆ ಬೇಡ, ನನ್ನಲ್ಲಿ ಎಷ್ಟು ಹಣ ಉಂಟು ಅಷ್ಟೇ ಸಾಮಾನು ಕೊಡಿ, ಹೇಳುವ ಜಾಯ ಮಾಡೋದು. ಆದ ಕಾರಣ ನಮ್ಗೆ ಯಾರು ನನಗೆ ಸಾಲ ಕೊಡುದಿಲ್ಲ ಇಲ್ಲ, ಬೇಕಾದ್ರೆ ಸಾಲ ಕೊಂಡೇ ಕೇಳ್ತಾರೆ, ಅವ್ರು ಕೊಡ್ತಾರೆ, ಆದ್ರೆ ನಾಳೆ ನಾವು ಕೊಡ್ಬೇಕಲ್ಲ, ಅವ್ರಿಗೆ ಉದ್ಯೋಗ ಕೊಡ್ಬೇಕಲ್ಲ. ನಮಗೆ ಸಾಲ ಕೊಡುವಾಗ ನಮಗೆ ಬೇಜಾರಾಗ್ತದೆ, ಹಣ ಖಾಲಿ ಆಗ್ತದಲ್ಲ, ಕೊಡ್ಬೇಕಲ್ಲ ಮರು ದಿವಸ. ನಾವು ಅಲ್ಲಿ ಮತ್ತೆ ಅಂಗಡಿ ಹೋಗುದೇ ಇಲ್ಲ, ನಾವು ಬೇರೆ ಅಂಗಡಿ ಹೋಗ್ತೇವೆ. ಇದೆಲ್ಲ ಎಷ್ಟೋ ಜನ ನಡೆಯುವ ವ್ಯಾಪಾರ ಇದೆ. ಆದ ಕಾರಣ ನನಗೆ ಏನು ಸಮಸ್ಯೆ ಇಲ್ಲ, ನನಗೆ ಯಾವುದು ಅಂಗಡಿ ಸಾಮಾನು ಬಾಕಿ ಇಲ್ಲ, ನನಗೆ ನೆಮ್ಮದಿ ಉಂಟು. ಈಗಲೂ ಕೂಡ ತೋಟಲು ಕೃಷಿಗೂ ಆಗ್ತದೆ, ವ್ಯಾಪಾರ ನೋಡಿ ಈಗಲೂ ಕೆಲಸ ಮಾಡ್ತಾ ಇದ್ದಾರೆ. ನಾನು ಈ ಕೋಣೆದಲ್ಲಿ ತೊಂದರೆ ಜಗಳ ಮಾಡ್ತೇವೆ ಅಂತ ಹೇಳ್ತಾರೆ. ಆದ ಕಾರಣ ನನಗೆ ಅದರಲ್ಲಿ ಯಾವುದು ಸಮಸ್ಯೆ ಇಲ್ಲ. ಅದೇ ಫಸ್ಟ್ಗೆ 1 ವರ್ಷ ತನಕ ಲಾಸ್ ಬಿಟ್ಟು ಏನಿಲ್ಲದೆ ನಾನು 0 ಪಾಯಿಂಟ್ ಅಲ್ಲಿ ಇದ್ದೆ. ಆಮೇಲೆ ನನಗೆ ಯಾಕಪ್ಪ ಬದುಕು ಅಂತ ನನಗೆ ಮನಸ್ಸಲ್ಲಿ ಕೂಡ ಆಗಿತ್ತು. ಮತ್ತೆ ನಾನು ಒಂದೇ ರೂಟಲ್ಲಿ ಇಟ್ಕೊಂಡೆ, ಎಲ್ಲ ಬಿಟ್ಟೆ, ಹೋಳಿಗೆಯನ್ನು ಮಾತ್ರ ಇಟ್ಟುಕೊಂಡೆ. ಇದನ್ನೇ ಒಂದು ಮುಂದುವರಿಸುವಂತಾಯ್ತು. ಹೋಳಿಗೆಯನ್ನು ಇಟ್ಟುಕೊಂಡೆ. ಆಮೇಲೆ ನಾನು ಹಿಂದೆ ನೋಡಲಿಲ್ಲ, ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ನೋಡಲೇ ಇಲ್ಲ. ನಾನು ಯಾವ ರೂಟಲ್ಲಿ ಬಂದೆ ಅಂತ ಗೊತ್ತೇ ಆಗಲಿಲ್ಲ, ನಾನು ಮುಂದೆ ಹೋಗಿದ್ದೇನೆ, ನನಗೆ ಏನು ಇದಾಗಲಿಲ್ಲ. ಹೋಳಿಗೆಯನ್ನು ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ ಅಂದ್ರೆ ನಾನು ಮೊದಲು ಮನೆಯಲ್ಲಿ ನಾವು ಊರಲ್ಲಿರುವಾಗ ಹೋಳಿಗೆ ಮಾಡ್ತಾ ಇದ್ದೆ. ನನಗೆ ವ್ಯಾಪಾರ ಹೇಗೆ ಮಾಡ್ಬೋದು ಅಂದ್ರೆ ಅದರ ಇದು ಐಡಿಯಾ ನನ್ನಲ್ಲಿ ಇತ್ತು. ಹೋಳಿಗೆ ವ್ಯಾಪಾರ ಮಾಡ್ಬೋದು, ನನಗೆ ಲೈನ್ಸ್ ಎಲ್ಲ ಮಾಡ್ಬೋದು ಅಂತ ನನ್ನಲ್ಲಿ ಮನಸ್ಸಲ್ಲಿ ಒಂದು ಗ್ಯಾರಂಟಿ ಇತ್ತು. ಆದ ಕಾರಣ ನಾನು ಹೋಳಿಗೆದು ಒಂದೇ ಇಟ್ಕೊಂಡ್ರೆ ಹೇಗೆ ನನ್ನ ಮನಸ್ಸಲ್ಲಿತ್ತು, ಮಾಡ್ಬೋದು ನನಗೆ ಗ್ಯಾರಂಟಿ ಇತ್ತು. ಹೋಳಿಗೆದು ಹೇಗೆ ಪಾಕ ಎಲ್ಲ ಗೊತ್ತಿತ್ತು ನನಗೆ. ಆದ ಕಾರಣ ನಾನು ಹೋಳಿಗೆ ಹಿಡ್ಕೊಂಡೆ. ಬೇರೆ ಯಾವ ಐಟಮ್ ನನಗೆ ಪಾಕದ್ದು ಏನೂ ಗೊತ್ತಿರಲಿಲ್ಲ, ಹೋಳಿಗೆ ಮಾತ್ರ ನನಗೆ ಅದರ ಪಾಕದ್ದು ಗೊತ್ತಿತ್ತು. ತುಂಬಾ ಹೋಳಿಗೆ ತಯಾರು ಮಾಡುವವರು ಹೆಚ್ಚಾದದ್ದು ಉಪಯೋಗ ಆದ ನಂತರ ಗುಂಡಿಗೆ ಹಾಕಿದ್ರು. ಗುಂಡಿಗೆ ಹಾಕಿದೆ ಇಲ್ಲ, ನನಗೆ ಒಂದು ಗುಂಡಿಗೆ ಹಾಕ್ಲಿಲ್ಲ. ಯಾರಿಗೂ ನನ್ನ ಕೆಲಸವರು ಇಷ್ಟು ಜನ ಕೆಲಸಕ್ಕೆ ಬಂದಿದ್ದಾರೆ, ಎಷ್ಟೋ ಜನ ಕೆಲಸಕ್ಕೆ ಬಂದು ಮದುವೆಗೆ ಎಲ್ಲ ಹೋಗಿದ್ದಾರೆ. ಯಾರಿಗೂ ಬರುವಾಗ ಯಾರಿಗೂ ಗೊತ್ತಿರಲಿಲ್ಲ. ನಾನು ಬಂದು ಕೆಲಸವರಿಗೆ ಬಂದ ಕೂಡಲೇ ಎಂತ ಮಾಡ್ತೇನೆ ಅಂತ ಹೇಳಿದ್ರೆ, 1 ವಾರ ಆಗೋದು, 1 ತಿಂಗಳು ಆಗೋ ಹೋಳಿಗೆ ಕತ್ತಾಗ್ತದೆ. ಅವರಿಗೆ ಹೇಳ್ತೇನೆ ನಾನು, ನೀವು ಈ ಶುರುಗೆ ಹುಡಿ ಆಗ್ತದೆ, ಹೋಳಿಗೆ ಲಟ್ಟಿಸುವಾಗ ತುಂಡಾಗ್ತದೆ, ಅದು ಏನು ನೋಡ್ಬೇಡಿ. ನೀವು ಕಲ್ತು ಹೋದರೆ ಲಾಸ್ ಆಗಲಿ, ಹುಡಿ ಆಗಲಿ, ಏನೇ ಆಗಲಿ, ನೀವು ಅದು ನೋಡ್ಬೇಡಿ, ಒಟ್ಟಷ್ಟು ನೀವು ಕಲ್ತಾಗ್ಬೇಕು. ನಾನು ಅದು ಬಯಕಿದೆ. 1-2 ತುಂಡಾದ ಕೂಡಲೇ ನಮಗೆ ಲಾಸ್ ಆಗ್ತದಲ್ಲ ಮರ, ನೀವು ಮಾಡಬೇಡಿ ಅಂತ ಹೇಳಲೇ ಇಲ್ಲ. ನೀವು ಶುರುಗೆ ನೀವು ಕಲ್ತಾಗೋರಿಗೆ ಏನ್ ಬೇಕಾದ್ರೆ ಆಗಲಿ, ನನಗೆ ಏನು ಬೇಜಾರಿಲ್ಲ, ಅದರಲ್ಲಿ ಏನ್ ಬೇಕು ಖುಷಿ ಬಂದಾಗ ಮಾಡಿದ್ದೆ. ಆಗ ಅವರು ಆದಷ್ಟು ಜೋಪಾನವಾಗಿ ಮಾಡಿ ಇಷ್ಟು ಕೆಲಸವರು ಮುಂದೆ ಬರಲಿಕ್ಕೆ ಕಾರಣವಾಗಿ. ಇನ್ನೊಂದು ಬಹಳ ಗುಟ್ಟಂದ್ರೆ, ನೀವಿದ್ದಾಗ ಅವ್ರು ಕೆಲಸ ಮಾಡ್ತಾರೆ, ಇಲ್ಲದಿದ್ದಾಗ ನೀವು ಇದ್ದಾಗ ಹೇಗೆ ಮಾಡ್ತಾರೆ ಅದೇ ಥರ ಮಾಡ್ತಾರೆ. ಅದು ಬಹಳ ವಿಶೇಷ. ಯಾಕೆಂದ್ರೆ ನಾವು ಹೋಳಿಗೆ ನೋಡಿದ್ದೇವೆ, ಅವರ ಕೆಲಸ ಮಾತ್ರ ಬಾಯಿ ಹೆಚ್ಚು ಮಾತನಾಡೋದಿಲ್ಲ, ಕೈ ಕೆಲಸ ಮಾಡ್ತಾ ಇರ್ತಾರೆ, ಮಾತು ಕಡಿಮೆ ಉಂಟು ಆಯ್ತು. ಒಂದು ಬಹಳ ಗಂಭೀರ ಒಂದು ಧ್ಯಾನ ಮಾಡಿದ ರೀತಿಯಲ್ಲಿ ಅಲ್ಲಿ ಆಗ್ತಾ ಇರ್ತದೆ ಕೆಲಸ. ಇಲ್ಲದಿದ್ದರೆ ಎಲ್ಲೇ ನೋಡಿ, ಯಾವುದೇ ಒಂದು ಪ್ರೈವೇಟ್ ಕಂಪನಿ ಹೋದರೆ ಆ ಮುಖ್ಯಸ್ಥ ಇಲ್ಲದಿದ್ದರೆ ಅಲ್ಲಿ ಒಂದು ರೀತಿಯಲ್ಲಿ ಆಗ್ತದೆ, ಇರುವಾಗ ಒಂದು ರೀತಿ ಆಗ್ತದೆ. ಇದು ಬಹಳ ವಿಶೇಷ ಉಂಟು. ಹೇಗೆ ಸಾಧ್ಯ ಆಯ್ತು? ಹೇಗೆ ಸಾಧ್ಯ ಆಯ್ತು ಅಂದ್ರೆ ಪ್ರತಿಯೊಬ್ಬರು ಒಂದು ರೀತಿ ಮಾಲೀಕ ತರನೇ ಅಲ್ಲಿದ್ದಾರೆ, ಜವಾಬ್ದಾರಿ ಉಂಟು, ಕೆಲಸನೇ ಮಾಡ್ತಾರೆ ಅಷ್ಟು ಗಂಭೀರವಾಗಿ. ನಾವು ಎಲ್ಲಿ ಕೂಡ ಅಂಥದ್ದು ಅನುಭವ ನಮಗೆ ಸಿಕ್ಕಿಲ್ಲ.
ಯಾವುದೊಂದು ಒಂದು ವಸ್ತು ತಯಾರು ಮಾಡೋದಿರಲಿ, ಒಂದು ವ್ಯವಸ್ಥೆ ಇರಲಿ, ಕಚೇರಿ ಇರಲಿ, ಇಲ್ಲಿ ಕೂಡ ಆ ಥರ ಮುಖ್ಯಸ್ಥರು ಇಲ್ಲದಿದ್ದಾಗ ಒಂದು ರೀತಿ ಉಂಟು, ಇದ್ದಾಗ ಒಂದು ರೀತಿ ಉಂಟು. ನಿಮ್ಮಲ್ಲಿ ಅದೇ ರೀತಿಯಲ್ಲಿ ಉಂಟು. 6 ಮಂದಿಗೆ 2 ಪವನ್ ಬಂಗಾರ ಕೊಟ್ಟು ಮದುವೆ ಮಾಡಲಿಕ್ಕೆ 2 ಪವನ್ ಬಂಗಾರ ಕೊಟ್ಟು. ಅದು ನಾನು ಎಂತ ಮಾಡಿದೆ ಅಂತ ಹೇಳಿದ್ರೆ, ಶುರುವಿಗೆ ಎಂತ ಮಾಡಿದೆ, ನಾನು ಶುರುವಿಗೆ ಆಲೋಚನೆ ಮಾಡಿದೆ ಈ ಕೆಲಸವನ್ನು ಹೇಗೆ ಇಟ್ಟುಕೊಳ್ಬೇಕು ಅಂತ ನನ್ನ ಮನೋಭಾವನೆ ಆಯಿತು. ನಾನು ಶುರುವಿಗೆ ಒಂದು 10 ವರ್ಷ ಒಬ್ಬಳು ಕೆಲಸ ಮಾಡ್ತಿದ್ದು. ನಾನಾಗ ಎಂತ ಮಾಡಿದೆ, ಆಗ್ಲೂ ಕೂಡ ಒಳ್ಳೆ ಪ್ರಾಂಪ್ಟ್ ಕೆಲಸದವರು. ನಾನು ಶುರುವಿಗೆ ಚಿನ್ನ ಅವರಿಗೆ ಚಿನ್ನ ಕೊಟ್ಟೆ. ಈಗ ಮಾಡಿದ್ರೆ ಮಾತ್ರ ನನಗೆ ಈ ಕೆಲಸ ಉಳಿದವರೆಲ್ಲ ನಿಯತ್ತಲ್ಲಿ ಕೆಲಸ ಮಾಡೋದು ಮನಸ್ಸಲ್ಲಿ ಉಂಟು ನನಗೆ ಈ ಕೆಲಸ. ಮತ್ತೆ ನನಗೆ ಅವ್ರ ಪಾಪದವರು ಅವ್ರ ಹತ್ರ ಏನಿರಲಿಲ್ಲ. ನಾನು ಅವ್ರ ನೆಂಟರ್ ಸಿಗರೆ ಅವ್ರು ಹೇಳಿದ್ರು ಅಂತ, ನಮ್ಮ ಹತ್ರ ಏನಿಲ್ಲ, ನೆಂಟರ್ ಸಿಗ ಬಂದಿದ್ದೆ. ಅವಳು ಅಕ್ಕಡಿಗೆ ನನ್ನ ಬಂದ ಕೆಲಸವನ್ನು ಅಕ್ಕಡಿಗೆ ನೆಂಟರ್ ಸಿಗ ಬಂದಿದೆ. ಅವ್ರ ಹತ್ರ ಏನಿಲ್ಲ, 0 ಪಾಯಿಂಟ್ ಇದ್ದಾರೆ. ಅವ್ರು ಏನ್ ಮಾಡುದು, ನೆಂಟರ್ ಸಿಗುಂಟು ತಾನೇ, ಎಂತ ಮಾಡ್ಲಿಕ್ಕಿಲ್ಲ, ನಮ್ಮ ಹತ್ರ ಏನು ಹಣ ಇಲ್ಲ. ನಾನು ಆಗಲೇ ಕೊಟ್ಟಿದ್ದೇನೆ, 1.5 ಲಕ್ಷ ರೂಪಾಯಿ ಕೊಟ್ಟೆ. ನೋಡಪ್ಪ ನಿನ್ನ ಅಕ್ಕಡಿಗೆ, ಯಾಕಂದ್ರೆ ಹುಡುಗಿಯರು ಒಂದು ಬೇಗ ಒಂದು 25-26 ವರ್ಷ ಮದುವೆ ಆಗ್ಲಿಲ್ಲದೆ ಮುಂದೆ ಕಷ್ಟ ಆಗ್ತದೆ. ಈಗಿನ ಪರಿಸ್ಥಿತಿ ಎಲ್ಲ ಗೊತ್ತಾಗ್ತದೆ. ನನಗೆ ಕೂಡ ನನ್ನ ಅಕ್ಕ ನನ್ನ ಮದುವೆ ಆಗೋ 30 ವರ್ಷ ಆಗಿತ್ತು. ಆಗ ನನಗೆ ನನಗೆ ಭಾರಿ ಇದು ಮದುವೆ ಆಗ್ಲಿಲ್ಲದ್ರೆ ಅಣ್ಣ ತಮ್ಮಂದರಿಗೆ ಕೆಲವರು ಭಾರಿ ಬೇಜಾರಾಗ್ತದೆ, ಅಪ್ಪ ಅಮ್ಮಂದರಿಗೆ ಕಷ್ಟ ಆಗ್ತದೆ, ತಲೆ ವಿಷಯ ಆಗ್ತದೆ ಅಂತ ನನಗೆ ಗೊತ್ತಿತ್ತು. ನಾನು ಅದಕ್ಕೆ ಆ ಹುಡುಗಿ ಹೇಳಿದ್ದು ನನ್ನ ಅಕ್ಕನಿಗೆ ನೆಂಟ ಸಿಕ್ಕಿಟ್ಟು ಮದುವೆ ಮಾಡಿ, ಆಯ್ತಪ್ಪ ನೋಡಪ್ಪ ಹಣ ಕೊಡ್ತೇನೆ ಮಾಡು ಅಂತ ಹೇಳಿದೆ. ಆಗ್ಲೇ ಅಲ್ಲಿಗೆ ಶುರುವಾಯಿತು. ಬಾಕಿಯವರ ಕೆಲಸಕ್ಕೆ ಇದು ಪ್ರೇರಣೆ ಆಯಿತು. ದನಿಯವರು ನಮ್ಮನ್ನು ಬಿಟ್ಟು ಹಾಕುದಿಲ್ಲ ಅಂತ ಪ್ರೇರಣೆ ಆಯಿತು. ಮತ್ತೆ ಅವಳಿಗೆ ಕೂಡ ನೆಂಟ ಸಿಗುತ್ತೆ. ಸ್ಟಾರ್ಟಿಗೆ ಅವಳಿಗೆ ಚಿನ್ನ ಹಾಕಿ ಕೊಟ್ಟೆ. ಮತ್ತೆ ಉಳಿದವರಿಗೆಲ್ಲ ಹಣ ಕೊಟ್ಟಿದ್ದೇನೆ. ಎಲ್ಲರಿಗೇನು ಹಣ ಕಮ್ಮಿ ಮಾಡಲಿಲ್ಲ, ಎಲ್ಲರಿಗೂ ಕೊಟ್ಟಿದ್ದೇನೆ. ಆದ್ರೆ ಕೂಡ ಅಲ್ಲಿಂದ ಸ್ಟಾರ್ಟ್. ಆಮೇಲೆ ಕೆಲಸವ್ರು ಏನ್ ಮಾಡ್ತಾರೆ, ನಮ್ಮನ್ನು ದನಿ ಬಿಟ್ಟು ಹಾಕುದಿಲ್ಲ ಮನೋಭಾವನೆ ಆಯ್ತು ಅವರಿಗೆ ಗ್ಯಾರಂಟಿ ಆಯ್ತು, ನಮ್ಮನ್ನು ದನಿ ಬಿಟ್ಟು ಹಾಕುದಿಲ್ಲ. ಮತ್ತೆ ನಾನು ಕೆಲಸ ಮಾಡುವಾಗ ಕೂಡ ಬೆಳಿಗ್ಗೆ ಎದ್ದು ಎಲ್ಲ ಅವರು ಊಟ ಎಲ್ಲ ತರ್ತಾ ಇದ್ರು. ನಾನು ಮತ್ತೆ ಹೇಳಿದೆ, ನೀವು ಯಾವ್ದು ತರಬೇಡಿ, ಇನ್ನು ಊಟ ಗಿಟ ಯಾವ್ದು ಖಾಲಿ ಕೈಯಲ್ಲಿ ಬ್ಯಾಗ್ ಇಟ್ಕೊಂಡು ಬಂದು ಸಾಕು, ಅದೆಲ್ಲ ನಾನು ನೋಡ್ತೇನೆ ಅಂತ ಹೇಳಿದೆ. ಆಗ ನಾನು ನನ್ನ ಹೆಂಡತಿ ಹತ್ರ ಕೇಳಿದೆ, ನೋಡಪ್ಪ ನಾನು ಅವರನ್ನು ಈಗ ಬರ್ತದೆ, ಏನ್ ಮಾಡುದು, ಆಯ್ತು ನೀವು ಮಾಡಿ ತೊಂದರೆ, ನಾನು ಬೇಡಿ ಅವರಿಗೆ ಎಲ್ಲ ರೆಡಿ ಮಾಡಿ ಕೊಡ್ತೇನೆ. ನಿಮಗೆ 7 ಗಂಟೆಗೆ ಅವರು ಎಲ್ಲ ರೆಡಿ ಮಾಡಿ ನಾನು ಕೊಡ್ತೇನಲ್ಲ, ನಿಮ್ಗೆ ಯಾಕೆ ತಲೆ ಬಿಸಿ ಇದ್ದೇನೆ. ಹಾಗೆಲ್ಲ ಅವ್ರು ರೆಡಿ ಮಾಡಿ ಕೊಟ್ಟು, ಹಾಗೆ ಅವ್ರು ಬಂದ ನಂತರ ಕೂಡ ಮಧ್ಯಾಹ್ನ ಬಿಸಿಲಾಗ್ತದೆ. ಅವರಿಗೆ ಖಾಲಿ ನಾವು ಮಧ್ಯಾಹ್ನ ಊಟ ಕೊಟ್ಟರೆ ಸಾಕಾಗುದಿಲ್ಲ. ಅವರಿಗೆ ಜ್ಯೂಸ ಏನಾದ್ರು ಏನಿದ್ರು ಕೂಡ ನಾನೇ ತಯಾರು ಮಾಡಿ ಅವರಿಗೆ ಕೊಡ್ತಾ ಇದ್ದೆ. ಅವರಿಗೆ ಅದೇ ಖುಷಿ ಆಗ್ತಿತ್ತು. ಈ ಕೆಲಸದವರು ನನ್ನ ಕೆಲಸವನ್ನು ಅವರ ಮನಸ್ಸನ್ನು ನೋಯಿಸುವಂತಾರೆ. ಈ ಬೆಳಿಗ್ಗೆಯಿಂದ ಸಂಜೆವರೆಗೆ ಅಲ್ಲಿ ಬೆಂಕಿ ಹತ್ರ ಎಷ್ಟು ಕೆಲಸ ಮಾಡ್ತಾರೆ, ಎಷ್ಟು ನಿಯತ್ತಲ್ಲಿ ಮಾಡ್ತಾರೆ. ನನಗೆ ಅದರ ಮೇಲೆ ನನಗೆ ಲಾಭಾಂಶ ಜಾಸ್ತಿ ಬರ್ತದೆ. ನಾವು ಅವರನ್ನು ನೋಯಿಸಿದ್ರೆ ನಾನು ಮನೆಯಲ್ಲಿ ಇವರಿಗೆ ಸಂಬಳ ಕೊಡ್ಲಿಕ್ಕಿಲ್ಲ, ಇವರಿಗೆ ಖಾಲಿ ಒಂದು ಮಧ್ಯಾಹ್ನ ಊಟ ಕೊಡೋದು ಮುಗಿಯಿತು, ಚಹಾ ಕೊಡೋದು ಮುಗಿಯಿತು. ಹಾಗೆ ಮಾಡಿದ್ರೆ ಇವರ ಮನಸ್ಸಲ್ಲಿ ಆಗ್ತದೆ, ನಾವು ಕೆಲಸ ಮಾಡೋದು ದನಿ ಹಣ ಮಾಡ್ತಾರೆ. ಆ ಮನಸ್ಸು ಅವರ ಮನಸ್ಸಲ್ಲಿ ಯಾವಾಗ ಕೊರಗಲಿಕ್ಕೆ ಶುರುವಾಯಿತು, ಆಗ ನಾವಿಲ್ಲಿ ಕೊರಗಲಿಕ್ಕೆ ಶುರುವಾಗ್ತೇವೆ. ನಾನು ಅಲ್ಲಿ ಅವರಿಗೆ ಸಂಬಳ ಕೊಡ್ಲಿಕ್ಕಿಲ್ಲ, ಇಲ್ಲದ್ರೆ ಅವರನ್ನು ಅರ್ಧಂಬರ್ಧ ದುಡಿಸುವುದು, ಅವರಿಗೆ ಏನು ಕೊಡ್ಲಿಕ್ಕಿಲ್ಲ. ನಾನು ಮನೆಗೆ ದೊಡ್ಡ ಒಂದು ಸತ್ಯನಾರಾಯಣ ಪೂಜೆ ಮಾಡುದು, ಯಾವ ಇದು ಇಲ್ಲ, 5 ಪೈಸೆದ್ದು ಪ್ರಯೋಜನ ಇಲ್ಲ. ಅದು ನಾನು ಪೂಜೆ ಅಲ್ಲ, ಎಂತ ಹೋಮ ಅಲ್ಲ, ಎಂತ ಯಾಗ ಮಾಡಿದ್ರು ನಾನು ತೋರಿಸಲಿಕ್ಕೆ ಒಂದು 4 ಜನಕ್ಕೆ ತೋರಿಸಲಿಕ್ಕೆ ಮಾತ್ರ ನಾನು ಯಾಗ ಮಾಡಿಸುದು, ಪೂಜೆ ಮಾಡಿಸುದು. ನಾನು ಆ ಕೆಲಸವನ್ನು ಯಾವಾಗ ಮನಸ್ಸಿಗೆ ನೋಯಿಸಿದೆ ಅಲ್ಲಿಗೆ ನಮ್ದು ಮುಗಿಯಿತು. ನಾವು ಅವರನ್ನು ಕೂಡ ಎಲ್ಲವನ್ನು ನಾವು ಈ ಕೆಲಸವನ್ನು ಕೂಡ ನೋಡಬೇಕು, ಈ ಹಿರಿಯರ ಆಶೀರ್ವಾದ ತಗೊಳ್ಬೇಕು. ಎಲ್ಲವನ್ನು ನಾವು ಮನದಲ್ಲಿ ಇಟ್ಟುಕೊಂಡು ಮುಂದೆ ಸಾಗಿದ್ರೆ ನಮಗೆ ಯಾವ ಕಷ್ಟನೂ ಬರುವುದಿಲ್ಲ. ನಾವು ಖಂಡಿತವಾಗಿ ಒಂದು ದನ ಸೇರ್ಲಿಕ್ಕೆ ಹಾಗೇ ಆಗ್ತದೆ ಅಂತೇಳಿ ಇದು ನಾನೇ ಪ್ರೇರಣೆ ಇದಕ್ಕೆ. ವೆರಿ ಗುಡ್. ಜ್ಞಾನಿ ಸುಜ್ಞಾನಿ ಸುಧಾಕರ್, ನಿಮ್ಮ ಮಾತು ಸಾಬೀತು ಮಾಡ್ತಾ ಉಂಟು. ಬರೀ ಜ್ಞಾನಿಯಲ್ಲಿ ನೀವು ಸುಜ್ಞಾನಿ ಅಂತ. ಯಾಕಂದ್ರೆ ಕೆಲಸಗಾರನ ಗೆಲ್ಲುವುದು ಬಹಳ ವಿಶೇಷ. ಕೆಲಸಗಾರರಲ್ಲಿ ನಿಮ್ಮನ್ನು ನೀವು ಕೆಲಸಗಾರಲ್ಲಿ ನೋಡಿದ್ದೀರಿ, ನೀವು ಅವರು ಹೇಳಿದ ಹಾಗೆ ವ್ಯತ್ಯಾಸ ಏನಿಲ್ಲ ನಿಮ್ಮ ಟೀಮ್ ಒಳಗೆ. ಬಹಳ ಸಂತೋಷ ಉಂಟು. ಇಬ್ಬರು ಪತ್ರಕರ್ತರಿದ್ದಾರೆ, ಕಥೆ ಬರೆಸಿದವರು, ಕಥೆ ಕೇಳಿದವರು. ಬರೆಯೋದು ಬಾಳೆಪುಡಿ ಮಾತ್ರ ಅಲ್ಲ, ಸುಮಾರು ಸುತ್ತಮುತ್ತ ಕೆಲವು ಪಂಚಾಯತ್ ಕಡೆಯಿಂದ ಬೇರೆ ಬೇರೆ ಮಂದಿ ಇವತ್ತು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ 10 ಗ್ರಾಮ ಪಂಚಾಯತ್ ವ್ಯಾಪ್ತಿಯವರು ಇಲ್ಲಿ ಬಂದು ಸೇರಿ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಉಂಟು. ಸುರಿಗೆ ಲಾಭದ ಅಂಶ ನನಗೆ ಕಮ್ಮಿ ಇತ್ತು, ತುಂಬಾ ಲಾಭ ಇರಲಿಲ್ಲ. ಕೆಲಸವರು ಅದು ನಾನು ಸುರಿಗೆ ಅಂತ ಮಾಡಿದ್ರೆ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಹೇಳಿದ್ರೆ ಸುರಿಗೆ ನಮಗೆ ಲಾಭ ಬರುವುದಿಲ್ಲ. ನಾವು ಬಂಡವಾಳ ಹಾಕಿದ ತಕ್ಷಣ ಹೋದ ಕೂಡಲೇ ಅದೇ 100 ರೂಪಾಯಿ ಆಗಿದ್ರೆ 200 ರೂಪಾಯಿ ಲಾಭ ಸಿಗುವುದಿಲ್ಲ. 100 ರೂಪಾಯಿ ಆಗಿದ್ರೆ 10 ರೂಪಾಯಿ ಮಾತ್ರ ತೆಗಿಬೇಕಾಗ ನಾವು ಲಾಭಾಂಶ ನೋಡಿಲ್ಲ. ಅದು ಮುಂದೆ ಹೋಗುವಾಗ ನಮ್ದು ಯಾವಾಗ ನಮ್ಮ ಐಟಮ್ ಒಳ್ಳೆದಾಗ್ತದೆ, ಇಲ್ಲದ್ರೆ ನಾವು ಯಾವಾಗ ನಾವು ಅದರ ಬುಡದಲ್ಲಿ ನಾವು ಅದರ ಉತ್ತೇಜನವಾಗಿ, ಒಬ್ಬರು ಬೇಡ ಹೇಳ್ತಾರೆ ಆದ್ರೂ ನಾವು ಅದನ್ನು ಒಳ್ಳೇದು ಮಾಡಿಕೊಟ್ಟ ಕೂಡಲೇ ನಾವು ನಮ್ಮ ಐಟಮ್ ಅನ್ನು ಯಾವ ಒಳ್ಳೇದು ಮಾಡಿಕೊಟ್ರೆ ನಮಗೆ ಬೇಡಿಕೆ ಜಾಸ್ತಿ ಬರ್ತದೆ. ಆವಾಗ 5 kg ಕಡಲೆಬೇಳೆ ತಂದು 5 kg ಕಡಲೆಬೇಳೆ 5 kg ಸಕ್ಕರೆ 6 kg ಮೈದಾ ತಂದು ಸ್ಟಾರ್ಟ್ ಮಾಡಿದ ಮನುಷ್ಯ ಈಗ 40 kg ಕಡಲೆಬೇಳೆ ಡೈಲಿ ಬೇಯಿಸ್ತಾ ಇದ್ದೇವೆ.
ಏನು ಬರುವಾಗ ಏನು ತರಲಿಲ್ಲ, ಅದೇ ಹೇಳಿದಲ್ಲ, ಮನೆಯಿಂದ ಹೊರಡುವಾಗ ಖಾಲಿ ಒಂದು ಬ್ಯಾಗ್, ಒಂದು ಶರ್ಟ್, ಒಂದು ಪ್ಯಾಂಟ್ ತಂದ ಮನುಷ್ಯ. ಈಗ ಈ ಲೆವೆಲ್ಗೆ ಮುಟ್ಟಿದ್ದೇವೆ. ನಾವು ಸಮಾಜ ಕಾರ್ಯ ಸೇವೆ ಆಗಿ ಶುರು ಮಾಡಿದ್ದೇವೆ. ಸಮಾಜ ಸೇವೆ ಜೀರೋದಲ್ಲಿದ್ದೇವೆ, ನಿರಂತರ ಜೀರೋ. ವೆರಿ ಗುಡ್. ಆರಂಭದಲ್ಲಿ ತುಂಬಾ ಕಷ್ಟ ನಷ್ಟ ನೋಡಿ, ಯಾರು ಆರಂಭದಲ್ಲಿ ತುಂಬಾ ಕಷ್ಟ ನಷ್ಟದಕ್ಕೆ ಸಿಕ್ಕಾಕೊಳ್ತಾರೆ, ಅದು ಬಿಡದಿದ್ದರೆ ಮುಂದೆ ಲಾಭ ಆಗ್ತದೆ. ಯಾರು ಮೊದಲೇ ಕಷ್ಟಪಡದೆ ಲಾಭ ಪಡಿತಾರೆ ಅವರು ಸೋಲ್ತಾರೆ, ಸಾಯ್ತಾರೆ. ಖಂಡಿತವಾಗಿಯೂ ಲಾಭ ಶುರುಗೆ ಕೆಲವರು ಏನ್ ಮಾಡ್ತಾರೆ, ಹೋದ ಕೂಡಲೇ ನಮ್ಗೆ ಲಾಭ ಸಿಗ್ಬೇಕು, ಹೋದ ಕೂಡಲೇ ನಮ್ಗೆ ಲಾಭ ಸಿಗ್ಬೇಕು. ಅವರಿಗೆ ಅದು ಶುರುವಿಗೆ ನಷ್ಟ ನೋಡಿಲ್ಲ, ಶುರುವಿಗೆ ಹೋದ ಅದೇ 100 ಹಾಕಿದ ಕೂಡ 200 ಬರಬೇಕು. ಹಾಗೆ ಹೋದ್ರೆ ನಮ್ಗೆ ವ್ಯಾಪಾರ ಅದು ನಮ್ಗೆ ದಾಖಲೆ ಇಲ್ಲ. ವೆರಿ ಗುಡ್ ಸರ್. ಈಗ ಮತ್ತೆ ಒಂದು ನಾವು ಯಾವಾಗ ನಾವು ಆಗು ನಮ್ಗೆ ಬಂತು, ಸ್ವಲ್ಪ ಜನ ಒಂದು 5 ಜನ ಕೆಲಸ ಆಗೋದ್ರೆ ನಾನು ದನಿ ಅಲ್ಲ, ಆ ದನಿಯಿಂದ ಯಾವಾಗ ನಮ್ಮ ತಲೆಯಲ್ಲಿ ಬಂತು ಅಲ್ಲಿಗೆ ಹೋಯ್ತದು, ಅವ ಖಂಡಿತವಾಗಿಯೂ ಇಂಪ್ರೂವ್ಮೆಂಟ್ ಆಗುದಿಲ್ಲ, ಅವ ಮೇಲೆ ಬರ್ಲಿಕ್ಕೆ ಆಗುದಿಲ್ಲ. ಅದನ್ನು ನೋಡ್ಲೇಬಾರ್ದು. ಅವ ಸಮಾನತವಾಗಿ ನೋಡಿದ ಕೆಲಸದವರು ಬೇರೆ ಅಲ್ಲ, ನಾನು ದನಿಯೂ ಅಲ್ಲ, ಆ ಟೈಪ್ ನೋಡಿದ್ರೆ ಅವ ಖಂಡಿತವಾಗಿಯೂ ದನ ಸೇರ್ಲಿಕ್ಕೆ ಆಗೇ ಆಗ್ತದೆ. ಅದಕ್ಕೆ ನಾವು ಯಾವ ಕೆಲಸವನ್ನು ನೋಡ್ಲಿಕ್ಕಿಲ್ಲ, ಆ ಕೆಲಸ ಈ ಕೆಲಸ ಇಲ್ಲದೆ ಇದು ಇನ್ನೊಂದು ಕೆಲಸ ಯಾವ್ದು ನೋಡ್ಲಿಕ್ಕಿಲ್ಲ. ಎಲ್ಲ ಕೆಲಸದಕ್ಕೂ ನಾವು ತಯಾರಾಗಿರ್ಬೇಕಾಗ್ತದೆ. ಕೆಲಸವಾಗಿರುವಾಗ ಅದೇ ಕೆಲಸವರಿಗೆ ಯಾರು ಕಸ್ಟಮರ್ ಕೇಳಿದ್ರೆ ದನಿ 10 ಬಂಡೆ, ದನಿ ನಿಪ್ಲೆ ಬಂಡೆ ಎಂತದ್ದು ದನಿ ಇಚ್ಛೆ ಅಂತೇಳಿ ಅವಾಗ ಯಾರಿಗೆ ಗೊತ್ತಾಗ್ತದೆ. ನಾನೊಂದು ಗುಂಡಾಸ್ ಕಟ್ಟಿದ್ರೆ ದನಿಂದ ಗೊತ್ತೇ ಆಗ್ತಿಲ್ಲ, ಅಲ್ಲಿ ಈಗಲೂ ಗೊತ್ತಾಗುದಿಲ್ಲ ಪಕ್ಕ. ಕೆಲವರಿಗೆ ಮತ್ತೆ ಡ್ರೆಸ್ ಆಗ್ತಾ ಬೇರೆ ಟೈಪ್ ಅಂತ ಅಲ್ಲಿ ಇರುವಾಗ ಬೇರೆ ಟೈಪ್ ಕಾಣ್ತೇನೆ, ಯಾರಿಗೆ ಗೊತ್ತಾಗುದಿಲ್ಲ ಅದು. ಅಲ್ಲಿಗೆ ಬಂದ್ರೆ ನಿಪ್ಲೆ ಬಂಡೆ, ದನಿ ನಿಪ್ಲೆ ಬಂಡೆ, ನನಗೆ ಮುಜುಗರ ಇಲ್ಲ. ಅವ್ರ ಕೆಲಸ ನನಗೆ ದನಿ, ನನಗೆ ಒಮ್ಮೊಮ್ಮೆ ಕೆಲಸ ಕಸ್ಟಮರ್ ಬಂದ ಕೂಡಲೇ ಅವ್ರು ಹೊರಗೆ ಸರ್ ಜಪರಾಪಿ ಅಂತ ಹೇಳಿದ್ರೆ ಆಣೆ ಮಾಡಿದೆ ಸದ್ಯಪ್ಪುಗ. ಅಂದ್ರೆ ಕೆಲವರಿಗೆ ಏನಾಗ್ತದೆ, ದನಿಗೆ ಕೆಲಸವ್ರು ಬೈದ, ನನಗೆ ಆ ಬೈಯುವ ಇದೇ ಇಲ್ಲ, ಯಾಕಂದ್ರೆ ಆಟ ವ್ಯಾಮೋಹ ಇಲ್ಲ. ಅವರು ಎತ್ತರ ಇದ್ರು ಆಣೆ ಮಾಡಿ ಸದ್ಯಪ್ಪುಗ ಅಂತ ಹೇಳಿದ್ರು, ಆ ಟೈಪ್ ಹೇಳ್ತಾ ಇದ್ದೆ ನಾನು. ಆಗ್ಲೂ ಕೂಡ ಅದಕ್ಕೆ ಕೂಡ ಈ ಕೆಲಸವರಿಗೆ ಖುಷಿ ಆಗ್ತಿತ್ತು. ಈಗಲೂ ಕೂಡ ಅವರಿಗೆ ಖುಷಿ ಅಂದ್ರೆ ಶಾಲಾ ಶಿಕ್ಷಣ ಶಾಲಾ ಶಿಕ್ಷಣ ಇಲ್ಲ, ಪಿಯುಷ್ ಆಗಿದ್ದಾರೆ, ಸೆಕೆಂಡ್ ಇಯರ್ ಪಿಯುಷ್ ಆಗಿದ್ದಾರೆ. ಆದ್ರೂ ಕೂಡ ನನಗೆ ಈ ಇಂಗ್ಲಿಷ್ ಉಚ್ಚಾರ ಯಾವ್ದು ಗೊತ್ತಿರ್ಲಿಲ್ಲ. 4ನೇ ಕ್ಲಾಸ್ ಗೊತ್ತಿದ್ರೆ ಗೊತ್ತಿರ್ಲಿಲ್ಲ. ಇಲ್ಲ, ಮದುವೆ ಆದ ತಕ್ಷಣ ಒಂದು ನನ್ನ ಹೆಂಡತಿ ಎಂತ ಮಾಡಿದ್ರು ಅಂತ ಹೇಳಿದ್ರೆ, ಒಂದು ರಾತ್ರಿ ಎಲ್ಲರೂ ಮಲಗಿದಂತೆ 10 ಗಂಟೆಯಿಂದ 12 ಗಂಟೆವರೆಗೆ ರೆಫ್ಲೆಕ್ಸ್ ಬುಕ್ ಅಂತ ಒಂದು ಉಂಟು, ಅದನ್ನು ಓದಿಸ್ಲಿಕ್ಕೆ ಶುರು ಮಾಡಿದ್ರು. ಪಾಠ ಮಾಡ್ತಾ ಇದ್ರು, ಎಲ್ಲ ನಗಡ್ತಾ ಇದ್ರು. ಇದು ಹೆಂಡತಿ ಪಾಠ ಮಾಡುದು, ಹೆಂಡತಿ ಗಂಡನಿಗೆ ಅಂತೇಳಿ. ನನಗೇನು ಬೇಜಾರಿಲ್ಲ, ನನಗೆ ಖುಷಿ ಆಗ್ತಿತ್ತು. ರಾತ್ರಿ ಡೈಲಿ ಒಂದು 2-3 ತಿಂಗಳು ಒಮ್ಮೊಮ್ಮೆ, ಈಗಲೂ ಕೂಡ ಒಮ್ಮೊಮ್ಮೆ ಪುಸ್ತಕ ತೆಗಿತಾರೆ, ದೊಡ್ಡ ವಿಷಯ ಅಲ್ಲ. ಪುಸ್ತಕ ರೆಫ್ಲೆಕ್ಸ್ ಬುಕ್ ಓದಿಸಿ ಈಗಲೂ ಪೇಪರ್ ಇಂಗ್ಲಿಷ್ ಇರುಡೇಷನ್ ಬಂದ್ರೆ ನಾನು ಓದ್ತೇನೆ, ನನಗೆ ಏನು ಸಮಸ್ಯೆ ಇಲ್ಲ. ಮೊಬೈಲಲ್ಲಿ ಮೆಸೇಜ್ ಯಾವ್ದು ಬಂದ್ರೆ ನನಗೆ ಓದ್ಲಿಕ್ಕೆ ಆಗ್ತದೆ. ಈಗಿನ PUC ಮಕ್ಕಳಿಗೆ ಉಂಟಲ್ಲ, ಸರಿ ಅದನ್ನು ಓದ್ಲಿಕ್ಕೆ ಬರುವುದಿಲ್ಲ. ಸರ್, ತಾವು ಈ ಹೋಳಿಗೆ ವ್ಯಾಪಾರದಲ್ಲಿ ಬಹಳಷ್ಟು ಏಳಿಗೆಯನ್ನು ಕಂಡಿದ್ದೀರಿ, ಸಮಾಜಕ್ಕೆ ಚಿಂತಕರು. ತಾವು ಇಷ್ಟೇ ಪ್ರಾಯದಲ್ಲಿ ವ್ಯಾಪಾರವನ್ನು ಆರಂಭಿಸಿದೆ ಸರ್? ಮುಂದೆ ಎಷ್ಟೇ ಪ್ರಾಯದಲ್ಲಿ? ನಾನು ಸಾಧಾರಣ 30 ಇಲ್ಲಿ ಬಂದು ಮೊದಲು ಶಿಕ್ಷಣದಲ್ಲಿ ಶುರು ಮಾಡಿದ್ದೇನೆ. 15 ವರ್ಷ ಆಗುವಾಗಲೇ ನಾನು ಹೊರಗೆ ಹೋಗಿದ್ದೇನೆ. ಈ ಸರ್ 20 ವರ್ಷ ಆಯ್ತು ಈಗ ಈ ಫೀಲ್ಡಿಗೆ ಬಂದು ಹೋಳಿಗೆ ವ್ಯಾಪಾರ ಶುರು ಮಾಡಿ. 31 ವರ್ಷದಲ್ಲಿ? 30 ವರ್ಷದಲ್ಲಿ. ಎಷ್ಟು ಪ್ರಾಯ ತಾವು ಮದುವೆ ಆಗಿದ್ದು? 32 ವರ್ಷ ಮದುವೆ ಆಗಿದ್ದು. ವ್ಯಾಪಾರ ಮಾಡಿ 1 ವರ್ಷ ಕಳೆದ ಮೇಲೆ ಮದುವೆ? ಎಲ್ಲ ವ್ಯಾಪಾರ ಮಾಡ್ತಾ ಇದ್ದು. ಆದ್ರೆ ಇಲ್ಲಿ ಹೊರಗೆ ಬಂದ ನಂತರ ಇದು ಮಾಡಿದ್ದು ವ್ಯಾಪಾರ. ಅಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡಿ ಜಾಸ್ತಿ ಮಾಡಿದ್ದೇವೆ. 4-5 ವರ್ಷ. ಸಮಾಜಕ್ಕೆ ಒಂದು ಉತ್ತಮ ಸಲಹೆ ಕೊಟ್ಟಿದ್ದೀರಿ, ಹಿರಿಯರನ್ನು ಗೌರವಿಸಬೇಕಂತೇಳಿ. ನೀವು ಒಬ್ಬರು ರೋಗಿಯವರನ್ನು ಸ್ನಾನ ಮಾಡಿಸಿ. ಈಗಿನ ಸದ ಕೆಲವು ಬಸ್ಸಲ್ಲಿ ಕೆಲವರು ಹುಡುಗಿಯರೇ ಹುಡುಗರು ಪ್ರಾಯದವರಿಗೆ, ಗರ್ಭಿಣಿಯವರಿಗೆ ಮಗುವನ್ನು ನಿಂತ್ಕೊಂಡು ಸೀಟ್ ಕೊಡ್ಲಿಕ್ಕೂ ಹಿಂದೆ ಮುಂದೆ ಹೊರಟಿದ್ದಾರೆ. ಅವ್ರು ಹತ್ತೆ ಗುಡಿಯವರು ನಿದ್ರೆ ಮಾಡಿದಾಗ ಯಾಕೆ ಮಾಡ್ತಾರೆ, ಏನೋ ಮೊಬೈಲ್ ಆಟ ಆಡ್ತಾ ಇದ್ದಾರೆ ಅಂತ ಒಂದು ಸಮಾಜಕ್ಕೆ ಒಂದು ಉತ್ತಮವಾದ ಒಂದು ಸಂದೇಶ ನೀವು ಕೊಟ್ಟಿದ್ದೀರಿ. ಹಿರಿಯರನ್ನು ನಾವು ಹಿರಿಯರನ್ನು ಅದಕ್ಕೆ ಹೇಳಿದಲ್ಲ, ಹಿರಿಯರನ್ನು ಯಾವಾಗ ನೀವು ಹಿರಿಯರನ್ನು ನೀವು ಗೌರವಿಸುದಿಲ್ಲ, ಇಲ್ಲದ್ರೆ ಅವರನ್ನು ಹಿಂದೆ ಹಾಕ್ತೀರಾ, ಇಲ್ಲದ್ರೆ ಇದು ಮಾಡ್ತೀರಾ, ನಿಮ್ಗೆ ಖಂಡಿತವಾಗಿ ನಿಮಗೆ ಶ್ರೇಯಿಸ್ಲಿಕ್ಕೆ ಆಗುದಿಲ್ಲ, ನಿಮ್ಗೆ ಎಂಡ್ ಹಾಕ್ಲಿಕ್ಕೆ ಆಗುದಿಲ್ಲ. ನಿಮಗೆ ಯಾವ್ದಾದ್ರು ನಿಮಗೆ ಕಾಣಲಿಲ್ಲ, ನಿಮಗೆ ಯಾವ್ದಾದ್ರು ಒಂದು ಚಿಂತೆ ಇದ್ದೇ ಇದೆ. ಈ ಪ್ರಾಯದವರನ್ನು ನಾವು ಯಾವಾಗ ಮುಂಚೆ ನಾವು ಅವರನ್ನು ಕೆಲಸ ಮಾಡಿದ್ದೇವೆ, ನಮಗೆ ಅವರ ಮನಸ್ಸಲ್ಲಿ ಅವ್ರ ಬಾಯಲ್ಲಿ ಹೇಳಿದ್ರು, ಅವರ ಮನಸ್ಸಲ್ಲಿ ಯಾವಾಗ ಅವರಿಗೆ ಒಂದು ಖುಷಿ ಇರ್ತದೆ. ನನ್ನನ್ನು ಮಾಡಿದಂತ ಮನಸ್ಸು ಸಾಕಾಗ್ತದೆ ನಮಗೆ ಮುಂದೆ ಹೋಗ್ಲಿಕ್ಕೆ ಖಂಡಿತವಾಗಿಯೂ ಪ್ರೇರಣೆ ಸಿಗ್ತದೆ. ನಮಗೆ ಮುಂದೆ ತುಂಬಾ ಹೋಗ್ಲಿ, ಎಷ್ಟೋ ವೇತನದಲ್ಲಿ ಹೋಗ್ಬೋದು ನಾವು ಪ್ರಾಯದವರು ಮುಂದಿಟ್ಟರೆ, ಹಿರಿಯರನ್ನು ಆಶೀರ್ವಾದ ತಗೊಂಡ್ರೆ. ಯಾಕಂತ ಹೇಳಿದ್ರೆ ನನಗೆ ಕೂಡ ಏನು ಇಲ್ಲ ನೋಡಿ, ಏನಿತ್ತು 0.2 ಇದ್ದೆ, ಏನಿಲ್ಲ ಅಂದ್ರೆ ಏನಿಲ್ಲ. ಲಾಸ್ಟಿಗೆ ಅಕ್ಕಿಯಲ್ಲಿ ಸುರಿಗೆ 1 ವರ್ಷ ಇದು ಮಾಡ್ತಾ ಇದ್ದೆ, ಎಲ್ಲ ಸ್ವೀಟ್ ಎಲ್ಲ ಮಾಡಿ ಎಲ್ಲ ಲಾಸ್ ಆಯ್ತು. 0.ಅಲ್ಲಿ ಇದ್ದೆ. ಲಾಸ್ಟಿಗೆ ಏನು ಮಾಡುದಪ್ಪ ಅಂತ ಆಯ್ತು. ನನ್ನಲ್ಲಿ ₹1 50 ಪೈಸೆ ಇಲ್ಲದ ಮನುಷ್ಯ ನಾನು.
ನನ್ನ ಅತ್ತೆ ಬಂದಿದ್ರು, ಆಗ ಅವರ ಪರ್ಸಲ್ಲಿ ಮೆಲ್ಲ ಹೋಗಿ ನೋಡುದು, ಕಿಸೆಯಲ್ಲಿ ಪರ್ಸಲ್ಲಿ ಹಣ ಉಂಟು, ಅದು 1 ರೂಪಾಯಿ 50 ಪೈಸೆ. ಆವಾಗ 20 ವರ್ಷ ಮೊದಲು 50 ಪೈಸೆ ಇದ್ದದನ್ನು ಚಿಲ್ಲರೆ ಹೆಕ್ಕಿ ಅಂಗಡಿ ಕೊಳ್ಳಿ ಹೋಗ್ತಾ ಇದ್ದೆ. ಆಗ ಗೊತ್ತಾಯ್ತಾ, ಏನಿರಲಿಲ್ಲ. ಈ ಖಂಡಿತವಾಗ್ಲೂ ಪ್ರಾಯದವರು ಹಿರಿಯರು ನಮ್ಮ ಆಶೀರ್ವಾದ ತಗೊಂಡು ನಾವು ಮಾಡುವ ನಿಯತ್ತಲ್ಲಿ ಕೆಲಸ ಮಾಡಿದ್ರೆ ನಮಗೆ ಖಂಡಿತವಾಗ್ಲೂ ಯಾವ ಲೆವೆಲ್ಗೆ ಹೋಗ್ಬೋದು ಆಗ್ತದೆ. ನಮಗೆ ಹಿರಿಯರ ಸೇವೆ, ದೇವರ ಸೇವೆ. ನಮ್ಮ ಸಹೋದರರು ಮಾಡ್ತಾರೆ ಸರ್. ನಿಮ್ಮ ಸಹೋದರ ಸಹೋದರಿಯರು ಇದ್ದಾರೆ. ಸಹೋದರಿಯರು ಕೂಡ ಅವರು ದೂರ ದೂರ ಇದ್ದಾರೆ. ಇಲ್ಲ ವ್ಯಾಪಾರ ಕೃಷಿ ಅಲ್ಲ, ಕೃಷಿ ಮಾಡ್ತಾರೆ. ನಮ್ಮ ಸಹೋದರ ನನ್ನ ಸಹೋದರರು ವ್ಯಾಪಾರ ಮಾಡ್ತಾರೆ. ನೆಮ್ಮದಿಯಲ್ಲಿದ್ದೇವೆ, ಏನ್ ತೊಂದರೆ ಇಲ್ಲ. ಹಾಗೆಂತಲೇ ಎಲ್ಲ ನೆಮ್ಮದಿಯನ್ನು ನಾನು ಸ್ವಲ್ಪ ಕೂಡ ಅದರಲ್ಲಿ ನನ್ನ ಮನಸ್ಸಲ್ಲಿ ಇಟ್ಟು ಎಲ್ಲ ನಾನು ತಿನ್ನುವುದಲ್ಲ. ನನಗೆ ಒಬ್ಬನಿಗೆ ಎಲ್ಲ ನಾನು ಅದನ್ನು ಬಾಚಿಕೊಂಡು ಎಲ್ಲ ನನ್ನ ಮನೆಯಲ್ಲಿ ಇಟ್ಟು ಮಕ್ಕಳಿಗೆ ಇಟ್ಟರೆ ಮಕ್ಕಳಿಗೆ ಕಷ್ಟದ ವಿಷಯ ಗೊತ್ತಿರಲಿಲ್ಲ. ಮಕ್ಕಳಿಗೆ ಏನಾಗ್ತದೆ, ಅಪ್ಪನ ಹಣ ಉಂಟಲ್ಲದ ಅವರಿಗೆ ಕಷ್ಟದ ವಿಷಯ ಗೊತ್ತಿರಲಿಲ್ಲ. ಅವರು ಬೇಕಾ ಬೇಡ ಬಿಟ್ಟರೆ ಅವರಿಗೆ ರೋಗ ಶುರುವಾಗ್ತದೆ. ಇಲ್ಲದೆಲ್ಲ ಅದಕ್ಕೆ ಎಲ್ಲ ಮಾಡಿ ಇಟ್ಟರೆ ಕಷ್ಟ. ಅದಕ್ಕೆ ಸ್ವಲ್ಪ ಕೂಡ ನಾನು ಸಮಾಜಕ್ಕೆ ಇಡುವ ಹೋಗ್ಲಿ. ಯಾರು ನಾನು ತಂದದ್ದು ಏನಿಲ್ಲ, ನಾನೀಗ ಬರುವಾಗ ಏನು ತಂದೇನೆ ಇಲ್ಲ, ಎಂಟಡೆ 1 ರೂಪಾಯಿ ವಿಷಯ. ಸ್ವಲ್ಪ ಸಮಾಜಕ್ಕೆ ಹೋಗಿ, ಸ್ವಲ್ಪ ನಮಗೆ ಎಜುಕೇಶನ್ಗೆ ಮಕ್ಕಳಿಗೆ ಕಲಿಗೆ ಸ್ವಲ್ಪ ನನಗೆ ಉಂಟು ಸರ್. ಹರೇಕಳ ಮೈಮೂನ್ ಅವರು ಹೈನುಗಾರಿಕೆ ಮಾಡಿ ತಿಂಗಳಿಗೆ 1 ಲಕ್ಷ ರೂಪಾಯಿ ಒಂದು ನೆಟ್ ಪ್ರಾಫಿಟ್ ಅಂತ ಹೇಳಿದಾಗೆ ಮಾಡಿದ ಹಾಗೆ ಮಾನ್ಯ ಹೋಳಿಗೆ ಭಟ್ಟರು ಇದು ಎಲ್ಲರಿಗೂ ಗೊತ್ತಿರೋ ಹೆಸರು. ಹೋಳಿಗೆ ಭಟ್ಟರು ಒಂದೇ ವೃತ್ತಿ, ಮುಖ್ಯವಾಗಿ ಹೋಳಿಗೆಯನ್ನು ತಯಾರು ಮಾಡಿ, ಅದು ಕೂಡ ಒಂದು ವಿಶೇಷ ರುಚಿಯ ಹೋಳಿಗೆಯನ್ನು ಮಾಡಿ ಅದರಿಂದ ತಿಂಗಳಿಗೆ ಸಂಪಾದನೆಗಿಂತಲೂ ಅವರು ಸಂಪಾದನೆ ಹೆಚ್ಚು ಚಿಂತನೆ ಮಾಡಲಿಲ್ಲ. ವ್ಯಾಪಾರ ಆ ಚಿಂತನೆಯಲ್ಲಿ ಇಲ್ಲ. ಅವರು ಒಂದು 5-6 ಮಂದಿ ಕೆಲಸ ಕೊಟ್ಟಿರುವುದು, 5 ಕುಟುಂಬವನ್ನು ಕಟ್ಟಿರುವುದು, ಮತ್ತು ಹೋಳಿಗೆ ತಿಂದವರಲ್ಲಿ ಒಂದು ಒಳ್ಳೆ ಪ್ರೀತಿ ವಿಶ್ವಾಸ ಗಳಿಸಿರುವುದು, ಜನಸೇವೆ ಮಾಡುವುದು ಬಹಳ ದೊಡ್ಡದು. ನಾವು ಎಷ್ಟು ಲಾಭ ಎಷ್ಟು ಉಳಿತಾಯಕ್ಕಿಂತಲೂ ಹಣಕ್ಕಿಂತ ಇವರ ಒಂದು ಸೇವೆ, ಜ್ಞಾನ, ವ್ಯಕ್ತಿತ್ವ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹೋಳಿಗೆ ಬೆಲೆ ಕಟ್ಬೋದು. ಅವರು 6 ರೂಪಾಯಿ ಇತ್ತು ಅಲ್ಲ ಸರ್, ತಮ್ಮ ಹೋಳಿಗೆ 6 ರೂಪಾಯಿ. ಈಗ ಹೋಟ್ಲಲ್ಲಿ ಹೋಳಿಗೆಗೆ ಎಷ್ಟು ಉಂಟು ಗೊತ್ತಿಲ್ಲ, 10 ರೂಪಾಯಿ ಕೊಡ್ತಾರೆ. 10 ರೂಪಾಯಿ 40 ರೂಪಾಯಿ ಆದ್ರೂ ಕೊಡು. ಇಲ್ಲಿ ಹೊಸ ಅಂಗಡಿಯಲ್ಲಿ 10 ರೂಪಾಯಿ ಕೊಡುದು ಮಾರುವುದು. ನನ್ನಲ್ಲಿ 6 ರೂಪಾಯಿ ಕೊಡ್ತಾರೆ, 10 ರೂಪಾಯಿ ಕೊಡ್ತಾರೆ. ಅವರಿಗೆ ಎಷ್ಟೇ ಕೊಟ್ಟು ನನಗೆ ಗೊತ್ತಿಲ್ಲ. ನನಗೆ ಎಷ್ಟು ಇಷ್ಟದ ಅಷ್ಟೇ ಸಾಕು. ನನಗೆ ಅದು ಜಾಸ್ತಿ ಬೇಡ. ವೆರಿ ಗುಡ್. ಈ ಗ್ರಂಥಾಲಯದ ಹೊಸ ಗ್ರಂಥ ಸೇರ್ಪಡೆ ಆಗಿದೆ. ಇದು ನಾವು ತುಂಬ ಸಲ ಓದು ಮತ್ತೆ ಹೋಗ್ಲಿಕ್ಕೆ ಇರಬಹುದು. ಅವ್ರು ಎಲ್ಲಿ ತನಕ ಅಂದರೆ ಪತ್ರಿಕೆಯಲ್ಲಿ ಕತೆ, ರೇಡಿಯೋದಲ್ಲಿ ಕತೆ ಬಂದರೆ ಸ್ವಲ್ಪ ಮುಜುಗರ ಆಗ್ತದೆ. ಇದರಲ್ಲಿ ಯಾಕೆ ಅಂತ ಪತ್ರಿಕೆಯಲ್ಲಿ ಬಂದು ಇವರೇ ಅದರದ್ದು ಪ್ರಯೋಜನ ಲಾಭ ನಷ್ಟದ ಲೆಕ್ಕಾಚಾರ ಇಲ್ಲ ಅಂತ ಇಲ್ಲ. ನಮಗೆ ನಾನು ಹೆಸರು ಬಂದು ಇಲ್ಲದೆ ನನಗೆ ನನಗೆ ಮನಸ್ಸಿಗೆ ತೃಪ್ತಿ ಉಂಟು, ಅದೇ ನಾನು ಬೆಳೆದು ನನಗೆ ಹೆಸರು ಬಂದು ಇಲ್ಲದ್ರೆ ನನ್ನ ಪತ್ರಿಕೆಯಲ್ಲಿ ಬಂದು ಅದು ಬಂದು ನನಗೇನು ಅದರಲ್ಲಿ ಏನಾಗ್ಲಿಕ್ಕಿಲ್ಲ. ಸಮಾಜದಲ್ಲಿ ನಾವು ಹುಟ್ಟಿದಂತ ಶಾಲೆ ಹಾಯ್ಲಿಕ್ಕೆ ಉಂಟು. ಅದರ ಇದೇಲಿ ನಾವು ಏನ್ ಮಾಡ್ತಾ ಇದ್ದೀವಿ, ಸ್ವಲ್ಪ ಏನಾದ್ರು ಒಳ್ಳೇದು ಮಾಡುವ ಅಂತ ನನ್ನ ಮನೋಭಾವನೆ. ಖಂಡಿತವಾಗಿ ನನಗೆ ಒಂದು ಈಗ 54 ವರ್ಷ ಆದ್ರೂ ನನಗೆ ಈಗ ಒಂದು ಇಷ್ಟು 30 ವರ್ಷ ಅಲ್ಲ, ನನಗೆ ಈಗ ಮರ ಹತ್ತಲಿಕ್ಕೆ ಆಗ್ಲಿ ಇಲ್ಲದ್ರೆ ಒಂದು ಕೆಲಸ ಮಾಡುವಾಗ ಕೆಲವರು ಗಂಟು ನೋವು ಅದು ನೋವು ಈಗ ಹೆಚ್ಚಿಗೆ ಆಗಿ, ಈಗ 50 ವರ್ಷ ಅಂದ್ರೆ ಎಲ್ಲ ಹೆಚ್ಚಿಗೆ ಆಗಿ ಗಂಟು ನೋವು ಅದು ನೋವು ಮನಸ್ಸಲ್ಲಿ ಯಾವುದೂ ಇಲ್ಲ. ನನಗೆ ಏನಾದ್ರು ಗೊತ್ತಿಲ್ಲ. ನನಗೆ ಎಲ್ಲಿ ಹೋದ್ರು ಎಂತ ಕೆಲಸ ಮಾಡಿದ್ರೆ ಒಂದು ಉಲ್ಲಾಸ ಉಂಟು, ಲವಲವ ಇದ್ದೇನೆ. ನಿಮಗೆ ಯಾವ ಒಂದು ಆರೋಗ್ಯ ಒಳ್ಳೆದುಂಟು, ನಿಮ್ದು ಆರೋಗ್ಯ ಏನು ಸಮಸ್ಯೆ ಬರುವುದಿಲ್ಲ. ನನಗೆ ಆಗೊಂದು ಕೇಳಿದ ಪ್ರಶ್ನೆ, ಇಷ್ಟೆಲ್ಲ ಇದ್ರು ಅವರ ತೆಂಗಿನ ಅಡಿಕೆ ತೋಟಕ್ಕೆ ಅವರೇ ಮದ್ದು ಬಿಡುತ್ತಾರೆ, ಮಲ್ಲಿಗೆ ಮದ್ದು ಬಿಡ್ತಾರೆ. ನಾವು ಈಗ ಅದೇ ಹೇಳಿದ್ರೆ ನಿಮ್ಗೆ ನಾನು ಇಷ್ಟು ಖುಷಿ ಪಡ್ಲಿಕ್ಕೆ ಇರುವಂತ ಕಾರಣ ಒಂದೇ ಒಂದು ಕಾರಣ ಅಂತ ಹೇಳಿದ್ರೆ ನಮ್ಮ ಮಾಡುವ ವೃತ್ತಿ. ಅದು ಬಿಟ್ಟು ನಾನು ಕೆಲಸದವರನ್ನು ಇಟ್ಟುಕೊಂಡು ಒಂದು ಅವರಿಗೆ ಮನಸ್ಸಿಗೆ ನೋಯಿಸದಾಗಿ ಮಾಡಿದ್ದು ಮತ್ತೆ ನಮಗೆ ಹಿರಿಯರದ್ದು ಆಶೀರ್ವಾದ. ಇದು ಎಕ್ಸಾಂಪಲ್ ಹೇಳಿದಷ್ಟೇ. ಆದ್ರೆ ಹಿರಿಯರದ್ದು ಕೆಲಸ ಮಾಡಿದ ಕಾರಣ ನನಗೆ ಈಗ ಅದರ ಇದು ಸಿಕ್ಕಿದೆ, ಫಲಿತಾಂಶ ಈಗ ನನಗೆ ಸಿಗ್ತಾ ಉಂಟು. ಇದು ನನಗೆ ನಾನು ಹೆಮ್ಮೆಯಲ್ಲಿ ನಿಮಗೆ ಹೇಳಿಕೊಡ್ತೇನೆ. ನನಗೆ ಏನು ಇದರಲ್ಲಿ ನನಗೆ ಖಂಡಿತವಾಗಿ ಹಿರಿಯರದ್ದು ಆಶೀರ್ವಾದ ನನಗೆ ಸಿಕ್ಕಿದೆ. ಸತ್ಯಮೇವ ಜಯತೆ, ಶ್ರಮಮೇವ ಜಯತೆ, ಕಾಯಕವೇ ಕೈಲಾಸ ಎಲ್ಲ ಬಹಳ ಬಹಳ ಉಂಟು. ಪತ್ರಿಕೆಯಲ್ಲಿ ಬಂದಿದೆ. ಇನ್ನು ಸುಧಾಕರ್ ಸರ್ ಪುಸ್ತಕ ರೂಪದಲ್ಲಿ ಬರಬೇಕು. ಯಾವ್ಯಾವ ಪುಸ್ತಕ ಬರಬೇಕು. ದೊಡ್ಡ ಸಾಧನೆ ಮಾಡಿದ್ದಾರೆ. ತಮ್ಮ ಸುನಂದ ಮೇಡಮ್ ಅವರು PhD ಮಾಡ್ತಿದ್ರೆ, ನೀವೊಂದು PhD, ಜೀವನ ಶಿಕ್ಷಣದಲ್ಲಿ, ಜೀವನ ಕೌಶಲ್ಯದಲ್ಲಿ PhD ಮಟ್ಟ. ಖಂಡಿತ ಯೂನಿವರ್ಸಿಟಿ ಪಕ್ಕದಲ್ಲಿದ್ದೀರಿ. ಯೂನಿವರ್ಸಿಟಿಯವರಿಗೆ ಒಂದು ಜ್ಞಾನ ಬಂದರೆ ನಿಮಗೊಂದು ಡಾಕ್ಟರ್ ಬರಬೇಕಾಗಿಲ್ಲ. ನಿಮಗೆ ಎಲ್ಲರೂ ಕೊಡ್ತಾ ಇರುವಾಗ ಒಂದು PhD ಕೊಡ್ಬೋದು. ಪತ್ರಕರ್ತರು ನಿಮ್ಮನ್ನು ಒಂದು ಲೋಕಕ್ಕೆ ಪರಿಚಯಿಸಿದ್ದಾರೆ. ಖಂಡಿತವಾಗಿಯೂ ನಮ್ಮನ್ನು ಗುರುವಪ್ಪರು ಇಷ್ಟು ನನಗೆ ಗೊತ್ತಿರಲಿಲ್ಲ. ಅವರು ಇಷ್ಟು ಅದರಲ್ಲಿ ಕೂಡ ಮೈಂಡ್ ಪೇಜಲ್ಲಿ ಆಗ್ತಾರೆ ಗೊತ್ತಾಗಲಿಲ್ಲ ನನಗೆ. ಬೆಳಿಗ್ಗೆ ಎದ್ದು ಬ್ಯಾಂಗ್ಳೂರಿಂದ ಫೋನ್ ಬರುವಾಗಲೇ ಗೊತ್ತಾದ್ದು ನನಗೆ ನಾನು ಇಷ್ಟು ಬ್ಯಾಂಗ್ಳೂರಿಗೆ ಮುಟ್ಟಿದ್ದೇನೆ ಅಂತೇಳಿ. ಬೆಳಿಗ್ಗೆ
ನನಗೆ ಬೆಳಿಗ್ಗೆ ಹೇಳುವಾಗ ಫೋನ್ ಮಾಡ್ತಾ ಉಂಟು, ಬಟ್ರೆ ಇನ್ನು ಪೇಪರ್ ಪಟ ಉಂಟು ಭಾರಿ ಬುಧವಾರ ವೈದ್ಯನಿ ಹೆಚ್ಚಿನ ವಿಷಯ ಅಂತ ಬ್ಯಾಂಗ್ಳೂರಿಂದ ಫೋನ್ ಬಂದಿದೆ. ಅಷ್ಟು ಈ ಗುರುವಾಪುರ ಇಷ್ಟೆಲ್ಲ ಮಾಡ್ತಾರೆ, ನಾನು ಎಲ್ಲಾದ್ರೂ ಇದ್ರೆ ಒಳಗಿನ ಪೇಜ್ ಇರ್ಬೋದು ಅಂತ. ಅವ್ರು ಇಷ್ಟು ಮಾಡ್ತಾರೆ ಅಂತ ನನಗೆ ಗೊತ್ತೇ ಇಲ್ಲ. ಪಾಪ ಈ ಗುರುವಾಪುರ ಇಷ್ಟೊಂದು ನಾನು ಇದು ಮಾಡಿದ್ದಾರೆ, ಹೆಸರು ಮಾಡಿದ್ದಾರೆ, ಇಲ್ಲದ್ರೆ ಎಷ್ಟು ಬೇರೆ ಕೊಂಡೋಗಿದೆ ಅಂತ ಹೇಳಿದ್ರೆ ಅವರಿಗೆ ಕೂಡ ನಾನು ತುಂಬಾ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮಾಡಿದ್ದು ಅದೇ ಶ್ಯಾಮ್ ಭಟ್ರು ಮನೆಗೆ ರಾತ್ರಿ 9 ಗಂಟೆವರೆಗಿದ್ದು ಇದನ್ನೆಲ್ಲ ಕೇಳಿ ಅವರಿಗೆ ಕೂಡ ಖುಷಿ, ಅವರಿಗೆ ಏನೋ ಭಾರಿ ಖುಷಿ ಆಯ್ತು. ಅವರೇಂದ್ರ ನಿಮ್ಮ ಹಣವೂ ಅಲ್ಲ ಇದು ಅಲ್ಲ, ನಿಮ್ಮ ಈ ಪೇಪರ್ ನೋಡುವಾಗ ನಿಮ್ಮ ಇನ್ನೊಬ್ಬರಿಗೆ ಪ್ರೇರಣೆ ಸಿಗ್ತಾ ಅಂತೇಳಿ ಅವರಿಗೆ ಕೂಡ ಭಾರಿ ಖುಷಿ ಆಯ್ತು. ಅವರಿಗೆ ಭಟ್ರಿಗೆ ಕೂಡ ಅವರು ಕೂಡ ರಾತ್ರಿ 9 ಗಂಟೆಗೆದ್ದು ಒಟ್ಟಿಗೆ ಕೂತು ಅವರಿಗೆ ಕೂಡ ಹೋಳಿಗೆಲ್ಲ ತಿಂದು ಎಲ್ಲ ಖುಷಿಯಾಗಿ ಅವರು ರಾತ್ರಿ 9 ಗಂಟೆಗೆ ಆದ್ರೆ ನಮ್ಮ ಅನ್ಸರ್ ಇದ್ದಾರೆ, ಅವರು ನನ್ನ ಭಾರಿ ಆತ್ಮೀಯ ದೋಸ್ತಿ. ಅವರು ಪಾತೂರ, ಬಾಳೆಪುಣಿಯ ಅನ್ಸರ, ಅದಕ್ಕೆ ಮೊದಲು ಬಾಳೆಪುಣಿ ಅಲ್ಲದೆ ಬೇರೆ ಪಂಚಾಯತ್ ಬಂದವರು ಯಾವುದೆಲ್ಲ ಪಂಚಾಯತ್ ಇರ ಉಂಟು. ನಿಂತ್ಕೊಳ್ಳಿ, ಇರದವರು ಒಂದ್ಸಲ ನಿಂತ್ಕೊಳ್ಳಿ. ಇರ ಟೀಮ್ ಮತ್ತೆ ನೋಡಿ, ರಾಮಕೃಷ್ಣ ಹೆಗಡೆ ಮಾಜಿ ಮುಖ್ಯಮಂತ್ರಿಗಳ ಕುಟುಂಬಸ್ಥರು ಒಬ್ಬರಿದ್ದಾರೆ. ಇತ್ತೀಚೆಗೆ ಅವರು ನವಗ್ರಾಮಕ್ಕೆ ಸೇರಿದವರು. ರಾಮಕೃಷ್ಣ ಹೆಗಡೆ ಒಂದು ಬಹಳ ಕಷ್ಟಕ್ಕೆ ಬಂದವರು. ಇರ್ಲಿ, ಎಲ್ಲ ಸೇರ್ತಾರೆ. ಬಾಳೆಪುಣಿ ಏನೋ ಗೊತ್ತಿಲ್ಲ, ಎಲ್ಲ ಕಡೆಯಿಂದ ಬಂದು ಸೇರ್ತಾರೆ. ಗ್ರಂಥಾಲಯ ಶುರುವಾಗಿದೆ. ಅತಿ ಶೀಘ್ರವಾಗಿ ಒಂದು ಬಾಳೆಪುಣಿ ಪಂಚಾಯತ್ ಅನ್ನು ಭಾರತದ ಕುರಿತಾಗಿ ದೀಕ್ಷೆಯನ್ನು ಕರೆಸಿದೆ. ಯಾಕೆಂದ್ರೆ ಇವರು UNDP ವಿಶ್ವ ಸಂಸ್ಥೆ ಪ್ರಾಯೋಜಿತ ಒಂದು ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡುವುದು. ನಾವೆಲ್ಲ ಹಳ್ಳಿಯಲ್ಲಿ ಮನೆಯಲ್ಲಿ ಕೆಲವೆಲ್ಲ ವಸ್ತು ತಯಾರು ಮಾಡ್ತೇವೆ, ಅದಕ್ಕೆ ಸ್ವಲ್ಪ ಅಧಿಕೃತತೆ ಇಲ್ಲ. ಅದಕ್ಕೆ ಸರ್ಕಾರದ ವ್ಯವಸ್ಥೆ ಇದರಲ್ಲಿ ಬರಬೇಕದು, ಬಂದರೆ ಒಳ್ಳೇದು ನಮಗೆ. ನಾವು ಈ ಥರ ಆಹಾರ ತಯಾರು ಮಾಡೋದಿದ್ರೆ, ಅದು ಮಾರಾಟ ಮಾಡೋದಿದ್ರೆ ಅದಕ್ಕೆಲ್ಲ ಕೆಲವೆಲ್ಲ ಪರವಾನಿಗೆಗಳು ಬೇಕು. ಅದನ್ನೆಲ್ಲ ನಮ್ಮ UNDP ಕಡೆಯಿಂದ ಬಾಳೆಪುಣಿಯ 106 ಮಂದಿಗೆ ಮಾಡಿದ್ದಾರೆ. ಇಲ್ಲಿ ಲತಾ ಅವರು, ಇನ್ನೊಂದು ತಿಂಡಿ ಸರಸ್ವತಿ, ಸಾವಿತ್ರಿ ಅವರಿಗೆ ಮಾಡಿದ್ದಾರೆ. ಮೇಡಮ್, ಈಗ ಇದೊಂದು ವಿಶೇಷ, ಇವರು ಕಥೆ ಕೇಳಿದ್ರೆ ಈಗ ಇವರದ್ದು ನಾವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಉಂಟು, ಮಾಡೋಣ. ಗ್ರಂಥವನ್ನು ಬಹಳ ಚೆನ್ನಾಗಿ ಓದಿದ್ದೇವೆ. ನಾನು ಆಗಲೇ ಹೇಳಿದೆ, ಸುಧಾಕರ್ ನಾಯ್ಕರು ನಮ್ಮ ಕೆಲವು ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಮಾಡ್ತಾರೆ. ಉತ್ತಮ ಲೇಬರ್ ರಿಲೇಷನ್ ಅಂದರೆ ಕಾರ್ಮಿಕರ ಬಗ್ಗೆ ಅತ್ಯುತ್ತಮವಾದ ಜ್ಞಾನ ಇದೆ ಅವರಿಗೆ. MSW ಮಾಡಬೇಕಾಗಿಲ್ಲ. ಅದೇ ರೀತಿ ಸಮಾಲೋಚನೆ, ಲೇಬರ್ ವೆಲ್ಫೇರ್ ಹೇಳಿ. ಯಾಕೆಂದ್ರೆ ಕಾರ್ಮಿಕರನ್ನ ಹೇಗೆ ಇಟ್ಬೇಕು ಇವ್ರಿಗೆ ಗೊತ್ತಿದೆ. ನಮ್ಮಲ್ಲಿ 15 ವರ್ಷ ಕಲಿತವರೆಗೂ ಮತ್ತೆ ಆ ಥರ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ, ಸ್ಟ್ರೈಕ್ ಮಾಡ್ತಾರೆ. ದೀಕ್ಷಾ ಕರೆಕ್ಟ್ ಅಲ್ಲ? ಹಾಗೆ ಯಾಕಂದ್ರೆ ಇದು ಸಂಬಂಧ. ಬಹುಶಃ ಇದಕ್ಕೆ ನಾನು ಹೇಳಿದ್ದು ಒಂದು, ಅವ್ರಿಗೆ ಇಷ್ಟು ಯಶಸ್ವಿ ಆಗಲಿಕ್ಕೆ ಕಾರಣ ಹೆಚ್ಚು ಶಾಲಾ ಶಿಕ್ಷಣ ಪಡೆದಿರೋದು. ಅದನ್ನು ಡಿಸ್ಕರೇಜ್ ಮಾಡೋದಲ್ಲ, ಬಟ್ ನಮ್ಮ ಈಗಿನ ಶಾಲಾ ಶಿಕ್ಷಣ ಅದಕ್ಕೆ ಪೂರಕವಾಗಿ ಮಾಡ್ತಾ ಇಲ್ಲ. ಆದರೆ ಇವ್ರದ್ದು ನೋಡಿ, ನಿಜವಾದ ಜೀವನ ಶಿಕ್ಷಣ ಹೇಗೆ ಕೊಂಡೋಗಿದೆ ಅವರನ್ನು. ಯಾವುದೇ ರೀತಿಯಲ್ಲಿ ಉನ್ನತ ಶಿಕ್ಷಣ ಅವ್ರ ಹತ್ರ ಇದೆ. ಮಾತ್ರ ಅಲ್ಲ, ಅವ್ರು ಹೇಳಿದ್ರೆ ಮತ್ತೊಂದು ಅವರ ಯಶಸ್ವಿ ಏನಂದ್ರೆ ಕೆಲಸ 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 ಕೆಲಸ. ಅವ್ರು ನೋಡಿದ್ರೆ ಮನೆಗೆ ಹೋದ್ರೆ ಇಷ್ಟೆಲ್ಲ ಇದ್ರು ಅವರೇ ಕಾಫಿ ಮಾಡಿ ತಂದು ಕೊಡ್ತಾರೆ. ಅವರೇ ಅಡಿಗೆ ಜನ ಬೇಕಾಗಿ ಎಷ್ಟು ಜನ ಇಡ್ಬೋದು, ಕೆಲಸ ಇರಬೇಕು. ಬಹುಶಃ ಈ ಸುಧಾಮೂರ್ತಿ ಕೂಡ ಈ ಮಟ್ಟಕ್ಕೆ ಬಂದದ್ದು ಹೀಗೆ. ನನ್ನ ಲೆಕ್ಕದಲ್ಲಿ ಸುಧಾಮೂರ್ತಿಯನ್ನು ಕಡಿಮೆ ಕಾಣೋದು. ಅವರು ಇನ್ಫೋಸಿಸ್ ಕಟ್ಟಿದಾರಲ್ಲ, ಅವರು ಕೂಡ ಅದೇ ರೀತಿಯ ಕೆಲಸ ಮಾಡಿ ಬಂದಂಥವ್ರು. ಬಹುಶಃ ಯಾರಿಗೆ ಶ್ರಮ ವಹಿಸ್ತಾರೆ ಅವರಿಗೆ ಖಂಡಿತ ಯಶಸ್ಸು ಇದೆ ಅಂತ ಹೇಳೋದನ್ನು ಮಾನ್ಯ ಸುಧಾಕರ್ ಅವರಿಗೆ ತೋರಿಸಿಕೊಟ್ಟಿದ್ದಾರೆ. ಬಹಳ ಸಂತೋಷ ಆಗಿದೆ. ಹಾಗೆ ನಾನು ಪ್ರಸ್ತಾವ ಮಾಡಿದೆ, ಮಾನ್ಯ ಅನ್ಸಾರ್ ಅವರಿಂದ ನಮಗೆ ಪರಿಚಯ ಆಯಿತು. ಅನ್ಸಾರ್ ನಂತರ ಗುರುವಾಪುರ ಲೋಕಕ್ಕೆ ಸ್ವಲ್ಪ ಪರಿಚಯ ಮಾಡಿದರು. ಶ್ಯಾಮ್ ಭಟ್ರು ಸ್ವಲ್ಪ ಲೋಕಕ್ಕೆ ಪರಿಚಯ ಮಾಡಿದ್ದಾರೆ. ಇನ್ನು ಪರಿಚಯ ಮಾತ್ರ ಅಲ್ಲ, ಈ ಪರಿಚಯದಿಂದ ಮುಂದೆ ಹೋಗಬೇಕು ನಮ್ಮ ಈ ಒಂದು ಜೀವನ. ಈಗ ನಾನು ಯಾವಾಗಲೂ ಹೇಳುವುದುಂಟು, ನಮ್ಮಲ್ಲಿ ಸುಸ್ಥಿರ ಅಸುಸ್ಥಿರ ಹೇಳ್ತಾ ಹೋಗ್ತೇವೆ. ನಮ್ಮಂಥ ಸಮಾಜ ಕಾರ್ಯಕರ್ತರು ಸುಸ್ಥಿರ ಅಭಿವೃದ್ಧಿ ಅಂತ ಹೇಳುದು, ಎಲ್ಲ ಸರ್ಕಾರ ಹೇಳುದು. ಆದರೆ ಸ್ಥಿರವೇ ಇಲ್ಲದೆ ಸುಸ್ಥಿರ ಆಗುದು ಹೇಗೆ? ನಮ್ಮ ಸಮಸ್ಯೆ ಅಷ್ಟೇ. ಸ್ಥಿರತೆಗೆ ತರದೆ ಸುಸ್ಥಿರತೆ ಬಗ್ಗೆ ಮಾತಾಡ್ತೇವೆ, ಆದರೆ ಸುಸ್ಥಿರ ಜೀವನೋಪಾಯ ಏನು ಅಂತ ಹೇಳೋದಕ್ಕೆ ತೋರಿಸಿಕೊಟ್ಟಿದ್ದಾರೆ. ಸ್ಥಿರ ಮತ್ತು ಸುಸ್ಥಿರ. ಸುಸ್ಥಿರ, ಸ್ಥಿರ ಆಗಿ ಸುಸ್ಥಿರ ಅಂದ್ರೆ ಸ್ಥಿರ ಆದ್ರೆ ಸುಸ್ಥಿರ ಆಗುದು, ಸ್ಥಿರ ಆಗದೆ ಸುಸ್ಥಿರ ಆಗುದಿಲ್ಲ. ಈಗ ಸಮಸ್ಯೆ ಅಷ್ಟೇ, ಸ್ಥಿರ ಮಾಡಿಕೊಳ್ಳದೆ ಸುಸ್ಥಿರ ಅಂತ ನಾವು ಹೇಳ್ತಾ ಹೋಗ್ತಾ ಇರ್ತೇವೆ. ಇದಕ್ಕೆ ಒಂದು ಒಳ್ಳೆಯ ನಿದರ್ಶನ ಮಾನ್ಯ ಸುಧಾಕರ್ ನಾಯ್ಕರವರು. ಬಹಳ ಖುಷಿಯಾಗಿದೆ ನಮಗೆ, ಬಹಳ ಪ್ರೇರಣೆ ಆಗಿದೆ. ಹಾಗೆ ದೀಕ್ಷಾನು ಬಂದಿದ್ದೀರಿ. ಮುಂದಕ್ಕೆ ನಾವು ನಮ್ಮ ಈ ರೀತಿಯ ತುಂಬ ನಮ್ಮ ಉದ್ದೇಶ ಏನಂದ್ರೆ ಸುಧಾಕರ್ ನಾಯ್ಕರಾಗೆ ಬೇರೆ ಬೇರೆ, ಈಗ ಅಲ್ಲಿ ರಜಾಕ್ ರೆಡಿ ಆಗ್ತಾರೆ, ತಯಾರಾಗ್ತಾ ಇದ್ದಾರೆ. ಅಲ್ಲಿ ಮೈಮುನಾ ಈಗಾಗಲೇ ಅವರು ದೊಡ್ಡ ಮಟ್ಟದಲ್ಲಿ ಬಂದಿದ್ದಾರೆ. ಇಂಥ ನಮ್ಮ ಜನರು, ಯಾಕಂದ್ರೆ ನಾನು ಇವರು ಜೋರ ತಯಾರಾಗ್ತಾ ಇದ್ದಾರೆ. ಝೀರೋದಿಂದ ಝೆನಿತ್ ಅಂತ ಹೇಳ್ತಾರೆ ಇಂಗ್ಲಿಷಿನಲ್ಲಿ. ಶೂನ್ಯದಿಂದ ಏನು ಕನ್ನಡ ಪದ ಬರುವುದಿಲ್ಲ, ಝೀರೋ ಟು ಝೆನಿತ್. ಇವರು ಝೆನಿತ್ ಈಗ, ಆದ್ರೆ ಝೆನಿತ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಕಂಡ್ರೆ ಝೀರೋ ಆಗಿ ಕಾಣ್ತಾರೆ. ಇದು ವಿಶೇಷ, ಆದ್ರೆ ಮಾತ್ರ ಇರುವಂತದ್ದು. ಶೂನ್ಯದಿಂದ ಝೀರೋ ಟು ಝೆನಿತ್, ಶೂನ್ಯದಿಂದ ಅನಂತದೆಡೆಗೆ ಸಾಗಿದ್ದೀರಿ. ಒಳ್ಳೆ ಪ್ರೇರಣೆ ಆಗಿದೆ ಬಹುಶಃ ಇವತ್ತಿನ ಲೈಬ್ರರಿಯಲ್ಲಿ.
ಎಲ್ಲ ಬಂದು ಸೇರಿಕೊಂಡು ಬಹಳ ಬೇರೆ ಬೇರೆ ಕ್ಷೇತ್ರದ ಜನರು ಇದ್ದಾರೆ. ಬಹುಶಃ ಪಾತೂರು ಬಂದಿದ್ದಾರೆ, ಕುರುವಪುರು, ಶರತ್ ಅವರು ಇದ್ದಾರೆ, ಶಾಫಿ ಕೂಡ ಒಂದು ಲೆಕ್ಕದಲ್ಲಿ ಅವರು ಕೂಡ ಒಂದು ತರದ ಸುಸ್ಥಿರತೆ ಇರುವವರು. ಶಾಫಿ ಅವರು ಚಿಕ್ಕ ಎಷ್ಟು 3 ಸೆನ್ಸಿನ ಮನೆ ಕಟ್ಟಿ ಅದರ ಮೇಲೆ ಬೇಕಾದ ತರಕಾರಿ ಅವರೇ ಬೆಳೀತಾ ಇದ್ದಾರೆ. ಈ ಮಾದರಿಗಳು ಬೇಕಾಗಿತ್ತು ನಮ್ಮ ಮಾದರಿ ಗ್ರಾಮ ಅಭಿಯಾನಕ್ಕೆ. ಹಾಗೆ ಇಸ್ಮಾಯಿಲ್ ಇದ್ದಾರೆ ಇಲ್ಲಿ. ಅಬ್ಬೋಕರ್ ಕೂಡ ಒಂದು ರೀತಿಯಲ್ಲಿ ಪರಿಸರಕ್ಕೆ ಬಹಳಷ್ಟು ಈಗ ಕೆಲಸ ಮಾಡ್ತಾ ಇದ್ದಾರೆ. ಅಬ್ಬೋಕರ್ ಜಲ್ಲಿ ಅವರು, ಸಮೀಮಾ, ವಿದ್ಯಾ ಅವರು ಚಿಕ್ಕ ಚಿಕ್ಕ ಸುಸ್ಥಿರತೆಯನ್ನು ಮಾಡುವವರು ಬಂದಿದ್ದಾರೆ. ರತ್ನ, ನಮ್ಮ ಆದಿವಾಸಿ ಮಹಿಳೆ ರತ್ನ, ಬಹುಶಃ ನಮ್ಮ ಈ ಪ್ರದೇಶದಲ್ಲಿ ಸುಸ್ಥಿರ ಕುಟುಂಬ ಆದಿವಾಸಿಗಳಲ್ಲಿ ಬಹಳ ಧೈರ್ಯವಾಗಿ ಹೇಳ್ಬೋದು, ಯಾರು ಹೋಗಿ ನೋಡ್ಬೋದು. ಬಹಳ ಏನು ಇಲ್ಲದವರು, ದಿಕ್ಕಿಲ್ಲದಲ್ಲಿ ಬಂದಿದ್ದಾರೆ ಬೆಳ್ತಂಗಡಿಯಿಂದ. ದಿಕ್ಕಿಲ್ಲದೆ ಬಂದು ಇವತ್ತೊಂದು ಒಳ್ಳೆ ರೀತಿಯಲ್ಲಿ ನಮ್ಮ ಇಲ್ಲಿರುವಕ್ಕಿಂತ ಎಲ್ಲರಿಗಿಂತ ಒಂದು ಉತ್ತಮ ಜೀವನ ಕಟ್ಟಿಕೊಂಡಿದ್ದಾರೆ ಅವರು, ರತ್ನ ಅವರು. ಹಾಗೆ ಎರಡುಂಟು, ಒಂದು ಮಾದರಿ ಮನೆ ನೋಡಬಹುದು, ಸಂಪೂರ್ಣ ಸ್ವಚ್ಛ ಮನೆ, ಮತ್ತೆ ಹಿರಿಯರನ್ನು ತಾಯಿಯನ್ನು ಹೇಗೆ ನೋಡಬೇಕು ಅಂತ ತಿಳ್ಕೊಳ್ಳಿ ಕೂಡ ಅಲ್ಲಿ ಹೋಗಬಹುದು. ರತ್ನ ತಾಯಿಯನ್ನು ಬಹಳ ಆದಿವಾಸಿಗಳಲ್ಲಿ ನಮ್ಮ ಈ ಪ್ರದೇಶಕ್ಕೆ ಒಂದು ಮಾದರಿ ಮನೆ ಕಟ್ಟಿಕೊಂಡಿರುವಂತ ರತ್ನ ಇದ್ದಾರೆ. ಎಲ್ಲ ಕ್ಷೇತ್ರದವರು, ಎಲ್ಲ ಸ್ಕೂಲ್ನವರು. ಈಗ ಬೇರೆ ಕಡೆಯೆಲ್ಲ ಸ್ವಲ್ಪ ಎಂಬಿಕೆ ಹೇಳೋದು ಬರಲಿ ಅಂತ ಹೇಳಿದ್ದೆವು, ಇರೋದವರು ಬಂದಿದ್ದಾರೆ. ಇನ್ನು ಮತ್ತೆ ನಾವು ಸೇರಿಸಿ ಅರೆಕಲದವರು ಬಂದರು, ಪೂರ್ಣಿಕಲ, ಅವರು ಕೂಡ ಸ್ವಲ್ಪ ಒಳ್ಳೆಯ ಎಂಬಿಕೆ ಅಂದ್ರೆ ನಮ್ಮ ಸಂಜೀವಿನಿ ಕೂಡ ಕೆಲಸ ಮಾಡುವವರು. ಸೊ ನಾವು ಇಂಥ ಆಗಾಗ ಸೇರಿಕೊಂಡು ಈ ಕೆಲಸವನ್ನು ಮಾಡ್ಲಿಕ್ಕಿದೆ ಅಂತ ಹೇಳ್ತಾ, ಮಾನ್ಯ ಸುಧಾಕರ್ ನಾಯ್ಕರೇ, ಬಹಳ ಚೆನ್ನಾಗಿ ನೀವು ನಮಗೆ ಒಂದು ಪ್ರೇರಣೆ ಕೊಟ್ಟಿದ್ದೀರಿ. ನಿಮ್ಮ ಕತೆ ನಿಮಗೆ ಪ್ರೇರಣೆ ತಂದಿದೆ. ಪ್ರೀತಿಪೂರ್ವಕವಾದ ಅಭಿವಂದನೆಗಳು. ಹಾಗೆ ಇವತ್ತಿನ ಎಲ್ಲ ಓದುಗರಿಗೆ, ಗ್ರಂಥಗಳಿಗೆ, ಎಲ್ಲರಿಗೂ, ಶಾಂಭಟ್ರು ಸೇರಿದಂತೆ ಎಲ್ಲ ವಿದ್ಯಾಧರ ಶೆಟ್ಟರು ಸೇರಿಕೊಂಡಿದ್ದಾರೆ. ಅವರು ಮಾಧ್ಯಮದವರಾದರೂ ನಮ್ಮ ಇಂಥ ಒಂದು ಕಾರ್ಯಕ್ರಮ ಬಹಳಷ್ಟು ವರ್ಷದಿಂದ ಮಾಡ್ತಾ ಶ್ರೇಷ್ಠ ಒಂದು ಮಾಧ್ಯಮ ಒಂದು ಚಾನೆಲ್ ದನಿ ಅವರು ದನಿ ಕೆಲಸ ಮಾಡ್ತಾರೆ. ಅವರೊಂದು ಅಪರೂಪದ ಮಾಧ್ಯಮ ಕಾರ್ಯಕರ್ತರು. ಎಲ್ಲರಿಗೂ, ಚಂದ್ರಶೇಖರ್ ಪಾತೂರ್, ಸಂಜೀವಿನಿ ಒಕ್ಕೂಟದ ಎಲ್ಲ ಸದಸ್ಯರಿಗೂ ಪ್ರೀತಿಪೂರ್ವಕದ ಅಭಿವಂದನೆ. ವಿಶೇಷವಾಗಿ ದೀಕ್ಷನಿಗೆ. ದೀಕ್ಷಾ ಮತ್ತೆ ನಮಗೆ ಬೇಕು ನಮ್ಮ ಈ ಕೆಲಸಗಳಿಗೆಲ್ಲ. UNDP ಅವರು, ವಿಶ್ವಸಂಸ್ಥೆಯ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದ್ರೆ ದೊಡ್ಡ ಕಾರ್ಯಕ್ರಮ. ಅದರ ಮೂಲಕ ನಾವು ಬಾಳೆಪುಣಿಯಲ್ಲಿ ಕೂಡ ಒಂಥರ ಸುಸ್ಥಿರತೆಗೆ ಪ್ರಯತ್ನ ಮಾಡುವ ಈಗಾಗಲೇ ಮಾಡಿದ್ದೀರಿ ಹೇಳ್ತಾ ಎಲ್ಲರಿಗೂ ಪ್ರೀತಿಪೂರ್ವಕ